ನೀವು ನೋಡ್ತಾ ಇದ್ದೀರಾ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೂ ಕೂಡ ಸ್ವಾಗತ. ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಜೊತೆಗೆ ನಮ್ಮ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಜೊತೆಗೆ ಎಲ್ಲರೂ ಕೂಡ ಮಹಾಶಿವರಾತ್ರಿ ಹಬ್ಬದಂದು ಶಿವನ ಆರಾಧನೆಯನ್ನ ಜೊತೆಗೆ ಶಿವನ ಧ್ಯಾನವನ್ನ ಮಾಡ್ತಾ ಇರುವವರು, ಜೊತೆಗೆ ಶಿವನ ವಿಚಾರಗಳನ್ನು ತಿಳಿದುಕೊಳ್ಳಬೇಕು, ಜೊತೆಗೆ ಶಿವನ ಜೀವನ ಮೌಲ್ಯಗಳು, ಜೊತೆಗೆ ಶಿವರಾತ್ರಿಯ ಆಚರಣೆಯ ಒಂದು ಮಹತ್ವವನ್ನು ತಿಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜೊತೆಗೆ ಈಗಾಗಲೇ ಬೆಳಗ್ಗೆಯಿಂದಲೇ ಶಿವನ ದೇಗುಲಗಳಲ್ಲಿ ಶಿವಭಕ್ತರು ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳು ಜೊತೆಗೆ ವಿವಿಧ ರೀತಿಯಲ್ಲಿ ಶಿವನನ್ನು ಒಲಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರಾಧನೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಶಿವರಾತ್ರಿ ಅಂತ ಬಂದಾಗ ಹಿಂದೂಗಳ ಹಬ್ಬಗಳಲ್ಲಿ ಬರುವಂತಹ ಪವಿತ್ರ ಹಬ್ಬಗಳಲ್ಲಿ ಅತ್ಯಂತ ಪವಿತ್ರ ಹಬ್ಬಗಳಲ್ಲೂ ಕೂಡ ಒಂದು. ಯಾಕಂತ ಬಂದಾಗ ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ತ್ರಿಮೂರ್ತಿಗಳನ್ನು ಹಿಂದೂ ಧರ್ಮದಲ್ಲಿ ಬಹಳಷ್ಟು ಒಂದು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿರುವಂತಹ ಮೂರು ತ್ರಿಮೂರ್ತಿ ಶಕ್ತಿಗಳು, ಅದರಲ್ಲೂ ಕೂಡ ಶಿವ ಅಂತ ಬಂದಾಗ ಶಿವ ಒಲಿದ್ರೆ ಬೇರೆ ಯಾರ ಭಯ ಇಲ್ಲ ಅನ್ನುವಂತಹ ಮಾತುಗಳು, ಶಿವ ಒಲಿದ್ರೆ ಬೇಡಿದ್ದೆಲ್ಲ ಕೊಡುವಂತಹ ಸಕಲಿಷ್ಟಗಳನ್ನು ಈಡೇರಿಸುವಂತಹ ಶಿವ, ಆ ಶಿವನ ಒಂದು ಆರಾಧನೆ ಮಾಡುವಂತಹ ಶಿವರಾತ್ರಿ, ಮಹಾಶಿವರಾತ್ರಿಯ ಆಚರಣೆಯ ಬಗ್ಗೆ, ಜೊತೆಗೆ ಈ ಒಂದು ಸಂದರ್ಭ ತಾವುಗಳು ಶಿವರಾತ್ರಿಯ ಸಂದರ್ಭ ಜಾಗರಣೆ ಮಾಡಬೇಕು ಅಂತ ಹೇಳ್ತಾರೆ ರಾತ್ರಿ ಹೊತ್ತಿನಲ್ಲಿ. ಆ ಸಂದರ್ಭ ತಾವುಗಳು ಟಿವಿ ನೋಡಿದಾಗ ಇನ್ನಿತರ ವಿಚಾರಗಳು ಬರುತ್ತೆ, ರಾಜಕೀಯ ವಿಶ್ಲೇಷಣೆಗಳು ಬರುತ್ತೆ ಅಥವಾ ಕಾಂಟ್ರವರ್ಸಿಗಳು ಬರುತ್ತೆ. ಅದ್ಯಾವುದೂ ಕೂಡ ಬರದೇ ಇರಲಿ, ಶಿವನ ಆರಾಧನೆಯನ್ನೇ ಮಾಡಬೇಕು, ಶಿವನ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಬೇಕು, ತಿಳಿದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಹರ ಹರ ಮಹಾದೇವ್ ಅನ್ನುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಶಿವರಾತ್ರಿ ಅಂತ ಬಂದಾಗ ಪುರಾಣಗಳಲ್ಲಿ ವಿವಿಧವಾಗಿರುವಂತಹ ಕಥೆಗಳಿವೆ. ಈ ಸಂದರ್ಭ ಶಿವ ಪಾರ್ವತಿ ವಿವಾಹವಾಗಿರುವಂತಹ ದಿನ ಅಂತ ಹೇಳ್ತಾರೆ. ಜೊತೆಗೆ ಸಮುದ್ರ ಮಂಥನ ಆದಾಗ ಅಲ್ಲಿ ವಿಷವನ್ನ ಕುಡಿದಂತಹ ನೀಲಕಂಠ ಇದೇ ದಿನದಂದು ಆಗಿದೆ ಅನ್ನುವಂತಹ ಒಂದು ನಂಬಿಕೆ. ಹಾಗಿದ್ದಾಗ ಶಿವ ಈ ಸಂದರ್ಭ ಭೂಮಿಗೆ ಬರ್ತಾನೆ. ಈ ಶಿವರಾತ್ರಿ ಅಂದು ಜಾಗರಣೆಯನ್ನ ಮಾಡಿ, ಉಪವಾಸವನ್ನ ಮಾಡಿ, ಯಾರು ಶಿವನನ್ನ ಒಂದು ಪರಿಶ್ರಮದಿಂದ ಜೊತೆಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೆ, ಅವರಿಗೆ ಶಿವ ಒಲಿತಾನೆ ಅನ್ನುವಂತಹ ನಂಬಿಕೆ. ಹಾಗಿದ್ದಾಗ ಈ ಶಿವರಾತ್ರಿಯ ಪ್ರಮುಖವಾಗಿರುವಂತಹ ಹಿನ್ನೆಲೆ ಏನು, ಇದರ ಮಹತ್ವವೇನು, ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಓಕೆ, ಅದಕ್ಕಿಂತ ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅತಿಥಿಯವರನ್ನ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವದಿಂದ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯನ್ನ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಕಾರಣ ಇಂತಹ ಒಂದು ಧನಾತ್ಮಕವಾಗಿರುವಂತಹ ಚಿಂತನೆಗಳು ಬರುತ್ತೆ. ಅದರಲ್ಲೂ ಕೂಡ ಹಿಂದೂ ಧರ್ಮಗಳಲ್ಲಿ ಬರುವಂತಹ ಪವಿತ್ರವಾಗಿರುವಂತಹ ಹಬ್ಬಗಳನ್ನ ನಮ್ಮ ವೀಕ್ಷಕರಿಗೆ ಪ್ರತಿ ಬಾರಿಯೂ ಕೂಡ ಅತ್ಯಂತ ಉತ್ತಮವಾಗಿ ಅತ್ಯುತ್ತಮವಾಗಿ ತಿಳಿಪಡಿಸುವವರು, ಜೊತೆಗೆ ಅದರ ಮಹತ್ವವನ್ನ ಸಾರುವವರು, ಅದರ ಜೊತೆಗೆ ತಪ್ಪು ಕಲ್ಪನೆಗಳು, ತಪ್ಪು ಆಚರಣೆಗಳನ್ನ ಹಿಂದೂ ಧರ್ಮದಲ್ಲಿ ಮಾಡ್ತಾ ಇದ್ರೆ ಅದನ್ನು ತಿಳಿ ಹೇಳುವಂತಹ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇರುವಂತಹ ಸನಾತನ ಸಂಸ್ಥೆಯ ಲಕ್ಷ್ಮೀ ಪೈ ಮೇಡಮ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಲಕ್ಷ್ಮೀ ಪೈ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಲಕ್ಷ್ಮೀ ಪೈ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಮಹತ್ವವನ್ನ, ಆಚರಣೆಯನ್ನ, ಜೊತೆಗೆ ಈ ಒಂದು ಆಚರಣೆಯಲ್ಲಿ ಬರುವಂತಹ ಜಾಗರಣೆ ಆಗಿರ್ಬೋದು, ಜೊತೆಗೆ ಬಿಲ್ವ ಪತ್ರೆಯನ್ನ ನಾವು ಈ ಸಂದರ್ಭ ಶಿವನಿಗೆ ಅರ್ಪಿಸಬೇಕು ಅನ್ನುವಂತಹ ವಿಚಾರಗಳು, ರುದ್ರಾಭಿಷೇಕವನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳು, ಅಷ್ಟಕ್ಕೂ ಕೂಡ ಹಲವು ಹಬ್ಬಗಳು, ಎಲ್ಲಾ ಹಬ್ಬಗಳು, ಬಹುಶಃ ಹಲವು ಅಂತ ಎಲ್ಲಾ ಹಬ್ಬಗಳು ಅದು ದಿನದಲ್ಲಿ ಬರುವಂಥದ್ದು, ಅಂದ್ರೆ ಸೂರ್ಯೋದಯದಿಂದ ಪ್ರಾರಂಭವಾಗುವಂಥದ್ದು. ಅಂದ್ರೆ ರಾತ್ರಿ ಹೊತ್ತಲ್ಲಿ ಎಲ್ಲವೂ ಕೂಡ ಹಬ್ಬ ಹರಿದಿನಗಳು ನಮ್ದು ಮುಕ್ತಾಯ ಆಗುತ್ತೆ ಹಿಂದೂ ಧರ್ಮದಲ್ಲಿ. ಆದ್ರೆ ಶಿವರಾತ್ರಿ ಅನ್ನುವಂಥದ್ದು ರಾತ್ರಿಯಿಂದ ಪ್ರಾರಂಭವಾಗುವಂತಹ ಹಬ್ಬ, ರಾತ್ರಿ ಇಡೀ ಜಾಗರಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ವಿಭಿನ್ನವಾಗಿರುವಂತಹ ಒಂದು ಮಹಾಶಿವರಾತ್ರಿ ಹಬ್ಬ ಏನಿದ್ರು ವಿಶೇಷತೆ, ಜೊತೆಗೆ ಜಾಗರಣೆಯ ಮಹತ್ವವೇನು, ಯಾವ ರೀತಿ ಆಚರಣೆಯನ್ನ ಮಾಡಬೇಕು, ಯಾವ ರೀತಿ ಆಚರಣೆಯನ್ನ ಮಾಡಬಾರ್ದು, ಅದು ಕೂಡ ಪ್ರಮುಖವಾಗಿ ಬೇಕಾಗಿರುವುದು. ಯಾಕೆಂದ್ರೆ ತಪ್ಪು ಕಲ್ಪನೆಗಳು, ಜೊತೆಗೆ ಯಾರೋ ಏನೋ ಹೇಳಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಆಚರಣೆಯನ್ನ ಮಾಡುವಂಥದ್ದು ಕೂಡ ನಮ್ಮಲ್ಲಿ ಬಹಳಷ್ಟಿದೆ. ಹಾಗಿದ್ದಾಗ ಪ್ರಮುಖವಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮೇಡಮ್ ತಮಗೂ ಕೂಡ, ಜೊತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭ ಸಲ್ಲಿಸ್ತಾ ಇದ್ದೀನಿ. ಪ್ರಥಮವಾಗಿ ಮೇಡಮ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಹಾಶಿವರಾತ್ರಿ ಈ ಸಂದರ್ಭ ಇವತ್ತಿನ ದಿನ? ಮೊದಲನೇದಾಗಿ ನಾಡಿನ ಸಮಸ್ತ ಭಕ್ತ ಬಾಂಧವರಿಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ತಾವೀಗಾಗಲೇ ಹೇಳಿದ್ರಿ, ಮಹಾಶಿವರಾತ್ರಿ ಎಂಬುದು
ಸಮಸ್ತ ಹಿಂದೂ ಸಮಾಜ ಅತ್ಯಂತ ಭಕ್ತಿ ಭಾವದಿಂದ ಆಚರಣೆ ಮಾಡುವಂತಹ ಒಂದು ವ್ರತ, ಶಿವರಾತ್ರಿಯನ್ನು ವ್ರತ ಅಂತ ಹೇಳ್ತೇವೆ ನಾವು. ನಿಯಮಗಳನ್ನು ಪಾಲಿಸಿ ಶಿವನನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ಆಸ್ತಿಕ ಬಂಧುಗಳು ವರ್ಷದಲ್ಲಿ ಒಂದು ಬಾರಿ, ಅಂದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಬ್ರಹ್ಮಾಂಡದಲ್ಲಿ 1000 ಪಟ್ಟು ಹೆಚ್ಚು ಶಿವನ ತತ್ವ ಕಾರ್ಯನಿರತವಾಗಿರ್ತದೆ. ಅದರ ಲಾಭ ಪಡ್ಕೊಳ್ಳಿಕ್ಕೋಸ್ಕರ ಎಲ್ಲರೂ ಕೂಡ, ಅಂದ್ರೆ ಯಾವುದೇ ಪಂಥದವರಾಗಿರ್ಲಿ, ಹಿಂದೂ ಧರ್ಮದಲ್ಲಿ ಅನೇಕ ಮತ ಪಂಥಗಳಿದ್ದಾವೆ, ಸಂಪ್ರದಾಯಗಳಿದ್ದಾವೆ, ಆದ್ರೆ ಎಲ್ಲರೂ ಕೂಡ ಮಹಾಶಿವರಾತ್ರಿ ವ್ರತವನ್ನು ಅತ್ಯಂತ ಭಕ್ತಿ ಭಾವದಿಂದ ಆಚರಿಸ್ತಾರೆ. ಯಾಕಂದ್ರೆ ಶಿವನು ಬೇಗನೆ ಒಲಿಯುವಂತ ದೇವರು, ಅವನ ಒಂದು ಕೃಪೆ ಮತ್ತು ಈ ವಿಶೇಷ ದಿನದಂದು ಕೇವಲ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಾತ್ರ ಈ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುವಂತಹ ಶಿವತತ್ವ ಅದು ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಆಗ್ಬೇಕು, ಅದರ ಆಧ್ಯಾತ್ಮಿಕ ಲಾಭ ಆಗ್ಬೇಕು ಅಂತ ಹೇಳಿ ಶಿವರಾತ್ರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಓಕೆ, ಈ ಮಹಾಶಿವರಾತ್ರಿ ಹಬ್ಬ ಈ ಸಂದರ್ಭಗಳಲ್ಲಿ ಆಚರಣೆ ಹಿಂದಿನ ಮಹತ್ವ ಏನಂದ್ರೆ ತಾವು ಹೇಳಿದ್ದು ಮಹಾಶಿವರಾತ್ರಿ ಅನ್ನೋ ಹಬ್ಬಕ್ಕಿಂತ ಜಾಸ್ತಿ ವೃತಾಚರಣೆಯನ್ನ ಮಾಡಬೇಕು. ಈಗಾಗಲೇ ನಮ್ಮಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ತ್ರಿಮೂರ್ತಿಗಳು, ಅದರಲ್ಲೂ ಕೂಡ ಶಿವ ಬೇಡಿದ್ದೆಲ್ಲವನ್ನ ಕೊಡುವಂತಹ, ಬಹಳ ವೇಗವಾಗಿ ಕೊಡುವಂತಹ ದೇವರು ಅನ್ನೋಂಥ ನಂಬಿಕೆ. ಹಾಗಿದ್ದಾಗ ಈ ಸಂದರ್ಭ ಏನ್ ಮಾಡಿದ್ರೆ ಶಿವ ಒಲಿತಾನೆ ಅನ್ನುವಂಥ ನಂಬಿಕೆಗಳು ಬರುತ್ತೆ. ಜೊತೆಗೆ ಈ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಮಹತ್ವ, ಈಗ ಬಹಳಷ್ಟು ಕಥೆಗಳು ಬರುತ್ತಲ್ವಾ ಮೇಡಮ್, ಏನ್ ಹೇಳ್ತೀರಾ? ಹೌದು, ಅಂದ್ರೆ ಮಹಾಶಿವರಾತ್ರಿ ಒಂದು ಆಗ್ಲೇ ಹೇಳಿದೆ ನಾನು, ವಿಶೇಷವಾದಂತಹ ವ್ರತ. ಇದನ್ನು ಸರ್ವೇ ಸಾಮಾನ್ಯವಾಗಿ 12 ವರ್ಷ 14 ವರ್ಷ ಅಥವಾ 24 ವರ್ಷಗಳ ಕಾಲ ಮಾಡಿ ನಂತರ ಅದರ ಉದ್ಯಾಪನೆಯನ್ನು ಮಾಡುವ ಪದ್ಧತಿ ಇದೆ. ಉದ್ಯಾಪನೆ ಅಂದ್ರೆ ಅದನ್ನು ಬಿಡುವಂಥದ್ದು. ಈ ಒಂದು ವ್ರತದಲ್ಲಿ ಬಹಳ ಮುಖ್ಯವಾದ ಆಚರಣೆ ಏನಂತ ಹೇಳಿದ್ರೆ ಶಿವನ ಪೂಜೆ, ಉಪವಾಸ ಮತ್ತು ಜಾಗರಣೆ. ಶಿವನ ಪೂಜೆ ಅಂತ ಹೇಳಿದ್ರೆ ಅದರಲ್ಲಿ ಸ್ಥೂಲದಲ್ಲಿ ನಾವು ದೇವರಿಗೆ ಮಾಡುವಂತಹ ಎಲ್ಲ ಪೂಜಾ ಪದ್ಧತಿ, ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ ಇದೆಲ್ಲವೂ ಬರ್ತದೆ. ಅದರ ಜೊತೆಗೆ ಓಂ ನಮಃ ಶಿವಾಯ ಈ ನಾಮಜಪವನ್ನು ಅಖಂಡವಾಗಿ, ಅಂದ್ರೆ ಬೆಳಗ್ಗಿನಿಂದ ಮರು ದಿವಸ ಬೆಳಗಿನ ತನಕ, ಇವತ್ತು ಶಿವರಾತ್ರಿ ಇದೆ, ಪ್ರಾತಃ ಕಾಲ ಅಂತ ಹೇಳಿದ್ರೆ ಸೂರ್ಯೋದಯದಿಂದ ಇವತ್ತು ಪ್ರಾರಂಭವಾಗ್ತದೆ, ಇವತ್ತಿನಿಂದ ನಾಳೆ ಬೆಳಗ್ಗೆ ತನಕ 24 ಗಂಟೆಗಳ ಕಾಲ ಆಚರಿಸುವಂತಹ ವಿಶೇಷವಾದ ವ್ರತ. ಇದರಲ್ಲಿ ಇಡೀ ದಿನ ಉಪವಾಸ ಮಾಡಬೇಕು ಅಂತ ಇದೆ ಅದರ ಪದ್ಧತಿ. ನಮ್ಗೆ ಉಪವಾಸ ಎಂಬ ಶಬ್ದದ ಅರ್ಥ ಸ್ಥೂಲದಲ್ಲಿ ಆಹಾರ ಸೇವನೆ ಮಾಡದಿರುವುದು ಅಂತ ಅರ್ಥ ಬರ್ತದೆ. ಸೂಕ್ಷ್ಮದಲ್ಲಿ ಅಂದ್ರೆ ಆಧ್ಯಾತ್ಮಿಕ ಅರ್ಥ ನೋಡ್ಲಿಕ್ಕೆ ಹೋದ್ರೆ ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು, ದೇವರ ಹತ್ತಿರ ಇರುವುದು ಅಂತ. ಬಾಕಿ ದಿನದಲ್ಲಿ ನಾವು ನಮ್ಮ ಲೌಕಿಕ ವ್ಯವಹಾರದಲ್ಲಿ, ಮಾಯೆಯಲ್ಲಿ, ಭೋಗದಲ್ಲಿ ಮುಳುಗಿಕೊಂಡಿರ್ತೇವೆ. ಆದ್ರೆ ಈ ವಿಶೇಷ ದಿನ ನಮ್ಮಲ್ಲಿ ಅನೇಕ ಪ್ರಕಾರದ ದೇವತೆಗಳ ಆಚರಣೆಗಳು ಬರ್ತದೆ. ಅದರಲ್ಲೂ ಶಿವರಾತ್ರಿ ಅಂತ ಹೇಳಿದ್ರೆ ಆ ಶಿವನ ಒಂದು ಒಲುಮೆ, ಅವನ ಕೃಪೆ ನಮ್ಮ ಮೇಲೆ ಆಗ್ಬೇಕು ಅಂತ ಹೇಳಿ ಆ 1000 ಪಟ್ಟು ಶಿವನ ತತ್ವ ನಮಗೆ ಹೆಚ್ಚು ಹೆಚ್ಚು ಹೇಗೆ ಸಿಗಬಹುದು, ಹೇಗೆ ಪಡಿಬಹುದು, ಅದಕ್ಕೆ ಆ ದೇವರ ನಾಮ ಜಪವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಮ್ಗೆಲ್ಲ ಗೊತ್ತಿದೆ, ನಮಃ ಶಿವಾಯ ಎಂಬುದು ಪಂಚಾಕ್ಷರಿ ಮಂತ್ರ, ಶಿವ ಪಂಚಾಕ್ಷರಿ ಅಂತ ಹೇಳ್ತೇವೆ ಅದನ್ನು. ಅದಕ್ಕೆ ಓಂ ಎಂಬ ಬೀಜಾಕ್ಷರ ಸೇರಿದ್ರೆ ಅದನ್ನು ಷಡಕ್ಷರಿ ಮಂತ್ರ ಅಂತ ಹೇಳ್ತೇವೆ. 6 ಅಕ್ಷರ ಬರ್ತದೆ. ಇದು ಅತ್ಯಂತ ಪವಿತ್ರವಾದಂತಹ ನಾಮಜಪ. ಶಿವನನ್ನು ಬೇಗ ಒಲಿಸಿಕೊಳ್ಬೇಕು. ಅದೇ ರೀತಿ ಶಿವರಾತ್ರಿಯ ದಿವಸ ಕಾರ್ಯನಿರತವಾಗಿರುವಂತಹ 1000 ಪಟ್ಟು ಹೆಚ್ಚು ಶಿವನ ತತ್ವ ನಮಗೆ ಸಿಗ್ಬೇಕಂತಾದ್ರೆ ನಾವು ಉಪವಾಸ ಅಂದ್ರೆ ಆಹಾರವನ್ನು ಸೇವನೆ ಮಾಡದೆ ಅಖಂಡವಾಗಿ ಶಿವನ ನಾಮಜಪ ಮಾಡಬೇಕು ಎಂಬುದು ಉಪವಾಸದ ಅರ್ಥ. ನಾವು ಬರೇ ಉಪವಾಸ ಅಂತ ಹೇಳಿದ್ರೆ ಆಹಾರವನ್ನು ಬಿಟ್ಟು ಮತ್ತೆಲ್ಲ ನಾವು ಬಾಹ್ಯ ಭೋಗ ವಿಲಾಸದಲ್ಲಿ ಮುಳುಗಿದ್ರೆ ಅದರಿಂದ ಏನು ಲಾಭ ಆಗುದಿಲ್ಲ. ಆಹಾರವನ್ನು ಬಿಡುವುದು ಯಾಕಂತ ಹೇಳಿದ್ರೆ ಮನುಷ್ಯನು ಉಪ್ಪು ಖಾರ ತಿಂದಂತಹ ದೇಹ ಅದು ತಮೋಗುಣಿ ಆಗ್ತದೆ, ನಿದ್ರೆ ಬರುವುದು ಅಥವಾ ನಮ್ದು ಮಾಯೆಯಲ್ಲಿ ಆಸಕ್ತಿ ಇರುವಂತದ್ದು. ಅದಕ್ಕೆ ಯಾವ ದಿವಸ ನಾವು ಆಹಾರ ಸೇವನೆ ಮಾಡುವುದಿಲ್ಲ ಅವಾಗ ಅಂತರ್ಮುಖರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಆತ್ಮತತ್ವದ ಚಿಂತನೆ ಮಾಡ್ಲಿಕ್ಕೋಸ್ಕರ ಆಹಾರವನ್ನು ತ್ಯಾಗ ಮಾಡಿ ಆಯಾ ವಿಶಿಷ್ಟ ದೇವತೆಯ ನಾಮಜಪವನ್ನು ಆದಷ್ಟು ಹೆಚ್ಚು ಮಾಡುವಂಥದ್ದು. ಓಕೆ ಓಕೆ ಅಂದ್ರೆ ಈಗ ಶಿವರಾತ್ರಿ ಬೆಳಿಗ್ಗೆಯಿಂದಲೇ ಪ್ರಾರಂಭ ಆಗುತ್ತೆ. ಇವತ್ತಿನ ಸೂರ್ಯೋದಯದಿಂದ ಪ್ರಾರಂಭ ಆಗುವಂತದ್ದು ನಾಳಿನ ಸೂರ್ಯೋದಯ ತನಕ ಶಿವರಾತ್ರಿಯ ಒಂದು ಮಹತ್ವ, ಜೊತೆಗೆ ಈ ಒಂದು ಆಚರಣೆಯ ಒಂದು ತತ್ವ ಇರುವಂತದ್ದು ಸರಿ ಇದೆ. 24 ತಾಸುಗಳು ಈ ಆಚರಣೆ ಇರ್ತದೆ. ಆದ್ರೆ ಶಿವರಾತ್ರಿಯ ದಿವಸ ಅಂದ್ರೆ ಇವತ್ತು ಉಪವಾಸ ನಾವು ಮಾಡಿ ವ್ರತಾಚರಣೆ ಮಾಡ್ತೇವಂತಾದ್ರೆ ಹಿಂದಿನ ದಿವಸ ಏಕಭುಕ್ತರಾಗಿರ್ಬೇಕು. ಇದು ವ್ರತದ ನಿಯಮ. ಅಂದ್ರೆ ನಿನ್ನೆ ಒಂದೇ ಹೊತ್ತು ಊಟ, ಒಪ್ಪತ್ತು ಊಟಕ್ಕೆ ಏಕಭುಕ್ತರು ಅಂತ ಹೇಳುದು.
ಸಾಯಂಕಾಲ ಊಟ ಮಾಡ್ಲಿಕ್ಕೆ ಇರುವುದಿಲ್ಲ. ನಿನ್ನೆ ದಿವಸ ಒಂದೇ ಬಾರಿ ಊಟ ಮಾಡಬೇಕು. ಇವತ್ತಿನ ದಿವಸ ಪೂರ್ಣವಾಗಿ ನಾವು ಆಹಾರ ಸೇವನೆ ಮಾಡದೆ ರಾತ್ರಿ ಇಡೀ ಜಾಗರಣೆ ಇರಬೇಕು ಅಂತ ಹೇಳಿ. ಜಾಗೃತರಾಗಿರುವುದಂತ ಹೇಳಿದ್ರೆ ಆತ್ಮತತ್ವದಲ್ಲಿ ಮುಳುಗಿರುವುದು ಅಂತ ಅರ್ಥ. ಬಾಕಿ ಸಮಯದಲ್ಲಿ ನಾವು ತಮೋಗುಣಿಗಳಾಗಿರ್ತೇವೆ, ಅಂದ್ರೆ ರಾತ್ರಿ ಎಲ್ಲರೂ ನಾವು ಮಲಗ್ತೇವೆ. ಈ ಒಂದು ದಿವಸ ನಾವು ಜಾಗೃತರಾಗಿದ್ದುಕೊಂಡು ಆ ಶಿವನ ತತ್ವವನ್ನು ಹೆಚ್ಚು ಹೆಚ್ಚು ಗ್ರಹಣ ಮಾಡಬೇಕೆಂಬುದಕ್ಕಾಗಿ ಜಾಗರಣೆ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ನೋಡಬಹುದು ಶಿವಾಲಯಗಳಲ್ಲಿ ಅಥವಾ ಎಲ್ಲ ದೇವಸ್ಥಾನಗಳಲ್ಲಿ ರಾತ್ರಿ ಇಡೀ ಭಕ್ತರು ಸುಲಭವಾಗಿ ಜಾಗರಣೆ ಮಾಡಬೇಕು, ಅದಕ್ಕೆ ಅನುಕೂಲ ಆಗಬೇಕು ಎಂಬುದಕ್ಕಾಗಿ ಶಿವನಿಗೆ ಸಂಬಂಧಪಟ್ಟಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾರೆ. ಭಜನೆ, ಕೀರ್ತನೆ, ಕುಣಿತ ಭಜನೆಗಳು ಅಥವಾ ಯಕ್ಷಗಾನ ಬಯಲಾಟ, ಇದು ಶಿವನಿಗೆ ಸಂಬಂಧಪಟ್ಟ ಆಟಗಳನ್ನು ಮಾಡ್ತಾರೆ. ಈ ಪ್ರಕಾರದಲ್ಲಿ ಅಥವಾ ನೃತ್ಯ ನಾಟಕಗಳು, ಭರತನಾಟ್ಯದಂತಹ ವಿವಿಧ ಪದ್ಧತಿಗಳ ಮುಖಾಂತರ ಅಥವಾ ಶಿವನ ನಾಮವನ್ನೇ ಹೇಳುವಂತದ್ದು, ಓಂ ನಮಃ ಶಿವಾಯ ಜಪವನ್ನು ಜಪಿಸುವಂಥದ್ದು ಸಾಮೂಹಿಕವಾಗಿ. ಈ ಎಲ್ಲ ಪದ್ಧತಿಯಲ್ಲಿ ಭಕ್ತರಿಗೆ ಜಾಗರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಯಾಕಂದ್ರೆ ಮನೆಯಲ್ಲೇ ನಾವು ಒಬ್ಬರೇ ಕೂತ್ರೆ ನಮಗೆ ನಿಶ್ಚಿತವಾಗಿ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಸಾಮೂಹಿಕವಾಗಿ ಯಾವುದೇ ಆಚರಣೆ ಮಾಡುವಾಗ ಅಲ್ಲಿ ಭಗವಂತನ ಚೈತನ್ಯ ಹೆಚ್ಚು ಕಾರ್ಯನಿರತವಾಗ್ತದೆ. ಹಾಗಾಗಿ ಶಿವನ ದೇವಾಲಯಗಳಲ್ಲಿ ಇವತ್ತು ರಾತ್ರಿ ಇಡೀ ಭಕ್ತರಿಗೆ ಜಾಗರಣೆ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಈ ಆಚರಣೆಯನ್ನು ಮಾಡಲಾಗ್ತದೆ. ಈ ಪ್ರಕಾರ ಶಿವನ ಈ ಶಿವರಾತ್ರಿ ಎಂಬ ವಿಶಿಷ್ಟ ವ್ರತದಲ್ಲಿ ಪೂಜೆ, ನಾಮಜಪ ಮಾಡುವಂಥದ್ದು, ಉಪವಾಸ ಮತ್ತು ಜಾಗರಣೆ ಇದು ಇದರ ಬಹುಮುಖ್ಯ ಅಂಗ. ಈಗ ಈ ಜಾಗರಣೆ ಪ್ರಮುಖವಾಗಿ ಏನಾದ್ರೂ ಇದ್ರ ಬಗ್ಗೆ ಹಿನ್ನೆಲೆ ಏನಾದ್ರೂ ಇದೆಯಾ, ಮಹತ್ವ ಏನಾದ್ರೂ ಇದೆಯಾ ಪುರಾಣಗಳು? ಯಾಕಂದ್ರೆ ಶಿವರಾತ್ರಿ ಅಂತ ಬಂದಾಗ ಜಾಗರಣೆ ಪ್ರತಿಯೊಬ್ಬರು ಕೇಳಿದಾಗ ಶಿವರಾತ್ರಿ ಹಬ್ಬ ಒಂದ್ ಕಡೆ ರಾತ್ರಿ ಬರುವಂತದ್ದು, ಅದು ಕೂಡ ಒಂದು ವಿಶೇಷ ಮೇಡಮ್. ಯಾಕಂದ್ರೆ ರಾತ್ರಿ ಬರುವಂತ ಹಬ್ಬ ಶಿವರಾತ್ರಿ, ಜೊತೆಗೆ ಜಾಗರಣೆ ಮಾಡುವಂತ ಹಬ್ಬವು ಕೂಡ ಶಿವರಾತ್ರಿ. ಬೇರೆ ಹಬ್ಬಗಳಲ್ಲಿ ನಾವು ಸರಿಯಾಗಿ ಗಟ್ಟಿಯಾಗಿ ತಿಂದು ಹಲವಾರು ಬಗೆಗಳ ಒಂದು ಊಟ ಉಪಚಾರಗಳನ್ನ ಮಾಡ್ಕೊಂಡು ಬದುಕುವವರು. ಅಂದ್ರೆ ಆ ರೀತಿ ನಮ್ಮ ಧರ್ಮದಲ್ಲಿರುವಂತಹ ಕೆಲವು ಆಚರಣೆಗಳು ಅಷ್ಟು ಖುಷಿ. ಯಾಕಂದ್ರೆ ಕೃಷ್ಣಾಷ್ಟಮಿ ಬಂದಾಗ, ಅಲ್ಲಿ ಚೌತಿ ಬಂದಾಗ, ಸೊ ಆ ರೀತಿ ಇದ್ದಾಗ, ಯುಗಾದಿ ಬಂದಾಗ, ಈ ಒಂದು ಹಬ್ಬ ಬಂದಾಗ ಜಾಗರಣೆ ಮಾಡಬೇಕು, ಉಪವಾಸ ಮಾಡಬೇಕು, ಜೊತೆಗೆ ರಾತ್ರಿಯಲ್ಲಿ ನಾವು ಎಚ್ಚರದಿಂದ ಇರಬೇಕು. ಏನಾದರೂ ವಿಶೇಷತೆಗಳು ಇದರಲ್ಲಿ ಪುರಾಣದಲ್ಲಿ ಏನಾದರೂ ಹಿನ್ನೆಲೆ ಏನಾದರೂ ಇದೆಯಾ ಈ ರೀತಿ? ನಿಶ್ಚಿತವಾಗಿದೆ. ಯಾಕಂದ್ರೆ ಶಿವನ ತತ್ವ ಅಂತ ಹೇಳಿದ್ರೆ ಲಯಕಾರಿ ತತ್ವ. ಶಿವನ ಲಯಕಾರಿ ತತ್ವವು ನಿರಂತರ ಬ್ರಹ್ಮಾಂಡದಲ್ಲಿರುವ ತಮೋಗುಣವನ್ನು ತಾನು ತೆಗೆದುಕೊಳ್ತದೆ. ಅಂದ್ರೆ ಶಿವನು ಬ್ರಹ್ಮಾಂಡದಲ್ಲಿರುವ ತಮೋಗುಣವನ್ನು ತಾನು ಪಡೆದು ಸೃಷ್ಟಿಯ ರಕ್ಷಣೆ ಮಾಡ್ತಾನೆ. ರಾತ್ರಿ ಎಂಬುದು ತಮೋಗುಣಿ, ನಮ್ಗೆಲ್ಲ ಗೊತ್ತಿದೆ. ರಾತ್ರಿಯಲ್ಲಿ ಅಂಧಕಾರ, ತಾಮಸಿಕತೆ ಅಂತ ಹೇಳ್ತೇವೆ. ಅಂದ್ರೆ ತಮೋಗುಣ ಅತ್ಯಧಿಕ ಪ್ರಮಾಣದಲ್ಲಿ ರಾತ್ರಿ ಹೊತ್ತಿನಲ್ಲಿ ಇರ್ತದೆ. ಶಿವರಾತ್ರಿಯ ದಿವಸ ಶಿವತತ್ವವು ಸಮಾಧಿ ಸ್ಥಿತಿಗೆ ಹೋಗ್ತದೆ. ಅಂದ್ರೆ ಭಗವಾನ್ ಶಿವನು ಸಮಾಧಿ ಸ್ಥಿತಿಗೆ ಹೋಗುವುದರಿಂದ ಅವನು ವಿಶ್ವದ ತಮೋಗುಣವನ್ನು ಆ ಸಮಯದಲ್ಲಿ ಗ್ರಹಣ ಮಾಡೋದಿಲ್ಲ. ಇದ್ರಿಂದ ಜೀವಿಗಳಲ್ಲಿ ತಮೋಗುಣದ ಪ್ರಮಾಣ ಹೆಚ್ಚಾಗ್ತದೆ. ತಮೋಗುಣ ಅಂತ ಹೇಳಿದ್ರೆ ಮನುಷ್ಯನ ಮೇಲೆ ಅದರದ್ದು ಆಕ್ರಮಣ ಆಗ್ತದೆ. ಮನುಷ್ಯ ಭೋಗ ವಿಲಾಸದಲ್ಲಿ ಅಥವಾ ಇನ್ನಿತರ ಕೆಟ್ಟ ಚಟುವಟಿಕೆಯಲ್ಲಿ ತೊಡಗುವಂತಹ ಇದನ್ನು ಗುಣವನ್ನು ನಾವು ತಮೋಗುಣ ಅಂತ ಹೇಳ್ತೇವೆ. ಆ ತಮೋಗುಣ ಶಿವ ಸ್ವೀಕರಿಸುವುದಿಲ್ಲ ಅಂತ ಹೇಳುವಾಗ ಬ್ರಹ್ಮಾಂಡದಲ್ಲಿ ಪ್ರಚಂಡ ಪ್ರಮಾಣದಲ್ಲಿ ತಾಮಸಿಕತೆ ಹೆಚ್ಚಾಗ್ತದೆ. ಹಾಗಾಗಿ ಆ ಕಾಲಾವಧಿಯಲ್ಲಿ ನಾವು ಶಿವನ ತತ್ವವನ್ನು ಹೆಚ್ಚು ಹೆಚ್ಚು ಆಕರ್ಷಣೆ ಮಾಡಲಿಕ್ಕೆ ಶಿವನ ಉಪಾಸನೆ ಮಾಡಿಕೊಂಡು ಜಾಗರಣೆ ಇದ್ದುಕೊಂಡು, ಇದರ ಅರ್ಥ ಜಾಗೃತರಾಗಿರುವುದು ಅಂತ ಹೇಳಿ. ನಾವು ಕೂಡ ತಮೋಗುಣಿ ನಿದ್ದೆಗೆ ಹೋದೇವಂತಾದ್ರೆ ಆ ತಮೋಗುಣದ ಹಲ್ಲೆ ನಮ್ಮ ಮೇಲೆ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಎಚ್ಚರವಾಗಿರ್ಬೇಕು, ಜಾಗೃತರಾಗಿದ್ದುಕೊಂಡು ಶಿವನನ್ನು ಆರಾಧನೆ ಮಾಡಬೇಕು. ಆಗ ಆ ಶಿವನ ತತ್ವ ನಮ್ಮನ್ನು ತಮೋಗುಣದಿಂದ ರಕ್ಷಣೆ ಮಾಡ್ತದೆ. ಅದಕ್ಕಾಗಿ ಅನ್ಯ ದಿನಗಳಲ್ಲಿ ನಾವು ನಿದ್ರೆ ಮಾಡಿಕೊಂಡು ಬಾಕಿ ಹಬ್ಬಗಳನ್ನು ಆಚರಿಸ್ತೇವೆ. ಆದರೆ ಶಿವನ ತತ್ವದ ಹೆಚ್ಚಿನ ಲಾಭ ಸಿಗಬೇಕೆಂಬುದಕ್ಕಾಗಿ ಶಿವರಾತ್ರಿಯ ದಿವಸ ಮಾತ್ರ ರಾತ್ರಿ ಇಡೀ ನಮಗೆ ಜಾಗರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ರೀತಿ ಶಾಸ್ತ್ರದಲ್ಲಿ ಇದೆ ಜಾಗರಣೆಯ ಬಗ್ಗೆ. ಜಾಗರಣೆ ಮಾಡಿದ್ರೆ ಶಿವನಿಗೆ ಇಷ್ಟವಾಗಿರುವಂತಹ ಒಂದು ನಮ್ಮ ಆಚರಣೆಗಳಲ್ಲಿ ಒಂದಾಗುತ್ತೆ ಅನ್ನೋದು. ಶಿವನ ತತ್ವ ನಮ್ಗೆ ತಕೊಳ್ಳಿಕ್ಕಾಗ್ತದೆ. ಮತ್ತು ಈ ಒಂದು ಜಾಗರಣೆ ಇದೆಲ್ಲ, ಇದನ್ನು ಭಕ್ತಿಯಿಂದ ಮಾಡಿ ಅಥವಾ ಭಕ್ತಿ ಇಲ್ಲದೆ ಮಾಡಿ, ತಿಳಿದು ತಿಳಿಯದೆಯೂ ಕೂಡ ಶಿವರಾತ್ರಿಯ ರಾತ್ರಿ ನಾವು ಜಾಗರಣೆ ಇದ್ರೆ ಆ ದಿವಸ ಶಿವನ ಕೃಪೆ ಆಗ್ತದೆ ಅಂತ ಹೇಳಿ ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಕೂಡ ಹೇಳಿದ್ದಾರೆ. ಹೌದು, ಯಾಕಂದ್ರೆ ಶಿವರಾತ್ರಿ ಎಂಬುದು ತಿಳಿದು ಮಾಡಿದ್ರು ಫಲ, ತಿಳಿಯದೇ ಮಾಡಿದ್ರು ಫಲ. ಅಷ್ಟು ಮಹಾನ್ ಆ ಶಿವನ ಕೃಪೆಯಾಗುವಂತಹ ದಿವಸ ಇವತ್ತು.
ಹಾಗಾಗಿ ಶಿವನ ಉಪಾಸನೆ ಮಾಡಿ ಪ್ರತಿಯೊಂದು ಜೀವಿ ಕೂಡ ಅವನ ಕೃಪೆಯನ್ನು ಸಂಪಾದನೆ ಮಾಡಬಹುದು. ಓಕೆ ಓಕೆ, ಇದು ಶಿವರಾತ್ರಿಯಲ್ಲಿ ಜಾಗರಣೆಯ ಮಹತ್ವ, ಯಾಕೆ ಜಾಗರಣೆ ಮಾಡಬೇಕು ಅಂತ ಯಾಕಂದ್ರೆ ತಾವು ಗಮನಿಸಿದ್ದೀರಾ ಬಹಳಷ್ಟು ದೇವಾಲಯಗಳಲ್ಲೂ ಈಗ ಶಿವನ ದೇವಾಲಯಗಳು ಏನಿದೆ ಅಲ್ಲಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ವೇದಿಕೆಗಳಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ನಿದ್ರೆ ಬರಬಾರ್ದು ಆ ಸಂದರ್ಭಗಳಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನೋಡಿಕೊಂಡು ಶಿವನ ಜಪವನ್ನು ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳು ಬೇಕಾಬಿಟ್ಟಿ ನಾಟಕಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ನೋಡುವಂಥದ್ದಲ್ಲ, ಶಿವನಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಧನಾತ್ಮಕವಾಗಿರುವಂತಹ ಒಂದು ಸಾತ್ವಿಕ ಶಕ್ತಿಯುಳ್ಳಂತಹ ಚಿಂತನೆಗಳುಳ್ಳಂತಹ ಒಂದು ಕಾರ್ಯಕ್ರಮಗಳನ್ನು ನೋಡುವ ಮೂಲಕ ದೇವಾಲಯಗಳಲ್ಲಿ ನಮ್ಮ ನಿದ್ರೆಯನ್ನು ಹೋಗಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಾಗರಣೆಯ ಒಂದು ಪ್ರಮುಖ ಮಹತ್ವವನ್ನು ಲಕ್ಷ್ಮೀ ಮೇಡಮ್ ಅವರು ತಿಳಿಸಿಕೊಟ್ರು. ಜೊತೆಗೆ ಜಾಗರಣೆ ಅಂತ ಬಂದಾಗ ಶಿವರಾತ್ರಿ ಅಂದಾಗ ಜಾಗರಣೆ ಅನ್ನುವಂತಹ ಮಾತುಗಳು. ಹಾಗಿದ್ದಾಗ ರಾತ್ರಿಯ ಹೊತ್ತು, ಈಗ ರಾತ್ರಿ ದೇವಾಲಯಗಳಲ್ಲಿ ಭಕ್ತರು ಹೋದಾಗ ಅಲ್ಲಿ ಏನಾದರೂ ವಿಚಾರಗಳಿದೆಯಾ ಮೇಡಮ್? ಅಂದ್ರೆ ಆಚರಣೆಯ ವಿಚಾರವಾಗಿ ಮನೆಯಲ್ಲಿ ಯಾವ ರೀತಿ ಶಿವರಾತ್ರಿ ಮಾಡಬೇಕು, ದೇವಾಲಯಗಳಲ್ಲಿ ಯಾವ ರೀತಿ ಶಿವರಾತ್ರಿಯನ್ನ ನಾವುಗಳು ಆಚರಣೆ ಮಾಡಬೇಕು, ಭಕ್ತರು ಏನು ಹೇಳ್ತಾರೆ ಮೇಡಮ್? ನಿಶ್ಚಿತವಾಗಿ ನಮ್ಗೆ ರಾತ್ರಿ ಇಡೀ ಜಾಗರಣೆ ಇರುವಾಗ ಯಾಮ ಪೂಜೆ ಅಂತ ಮಾಡ್ತಾರೆ. 4 ಪೂಜೆಗಳಿರ್ತದೆ. ಇದು ಸಾಯಂಕಾಲ ಸ್ನಾನ ಮಾಡಿ ಭಕ್ತರು ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆಯಲ್ಲಿ ಸಹಭಾಗ ಮಾಡುವಂಥದ್ದು. ನಮಗೆ ಉತ್ತರ ಭಾರತದಲ್ಲೆಲ್ಲ ಸ್ವತಃ ಭಕ್ತರು ಹೋಗಿ ಆ ಶಿವನ ಲಿಂಗಕ್ಕೆ ಪೂಜೆ ಮಾಡುವ ಪದ್ಧತಿ ಇದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಥದ್ದು ಪದ್ಧತಿ ಪ್ರಚಲಿತ ಇಲ್ಲ. ಕೇವಲ ಪುರೋಹಿತರು ಮಾತ್ರ ಗರ್ಭಗುಡಿಗೆ ಪ್ರವೇಶ ಮಾಡ್ತಾರೆ, ಅವರು ಶುದ್ಧವಾಗಿ ಆ ಕೃತಿಗಳನ್ನು ಮಾಡ್ತಾರೆ. ಇಲ್ಲಿ ನಮಗೆ ಭಕ್ತರಿಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ನಿಶ್ಚಿತವಾಗಿ ನಾವು ಶಿವನಿಗೆ ಬೇಕಾದಂತಹ ಪೂಜಾ ಸಲಕರಣೆಗಳನ್ನು, ಪೂಜೆ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸಿ ಅಲ್ಲಿ ಭಕ್ತಿಯಿಂದ ನಾಮಜಪ ಮಾಡಿಕೊಂಡು ಕುತ್ಕೊಳ್ಬಹುದು. ಅಲ್ಲಿ ನಡೆಯುವಂತಹ ಪೂಜೆಯಲ್ಲಿ ಸಹಭಾಗ ಮಾಡಬಹುದು. ಈ ಯಾಮ ಪೂಜೆಯಲ್ಲಿ ಪ್ರತಿ ಯಾಮದಲ್ಲಿ ಕೂಡ ವಿಶೇಷ ಮಂತ್ರಗಳ ಸಹಿತ ಶಿವನ ಲಿಂಗಕ್ಕೆ ಅರ್ಚನೆಯನ್ನು ಮಾಡ್ತಾರೆ. ಮತ್ತೆ ಅದಕ್ಕೆ ಧೋತರವನ್ನು ಸಮರ್ಪಣೆ ಮಾಡುವುದು, ಭಸ್ಮವನ್ನು ಸಮರ್ಪಣೆ ಮಾಡುವುದು, 108 ಕಮಲಗಳನ್ನು ಸಮರ್ಪಣೆ ಮಾಡುವುದು, 26 ಅಕ್ಕಿ ಹಿಟ್ಟಿನ ದೀಪಗಳಿಂದ ಶಿವನಿಗೆ ಬೆಳಗುವಂಥದ್ದು ಮತ್ತು ನಾಮಜಪ ಸಹಿತ ಬಿಲ್ವಾರ್ಚನೆ ಮಾಡುವಂಥದ್ದು. ಅಲ್ಲಿ ಶಿವನ ನಾಮ, ಶಿವ ಸಹಸ್ರನಾಮ ಅಂತ ಕೂಡ ಇದೆ. ಅದು ಗೊತ್ತಿಲ್ಲದಿದ್ರೆ ಕೇವಲ ಓಂ ನಮಃ ಶಿವಾಯ ಜಪ, ಮೂಲ ಮಂತ್ರ ಅಂತ ಹೇಳ್ತಾರೆ ಅದನ್ನು, ಅದೊಂದೇ ಜಪ ಮಾಡಿದ್ರು ಸಾಕು. ಒಂದೊಂದೇ ಜಪವನ್ನು ಹೇಳ್ತಾ ಒಂದೊಂದೇ ಬಿಲ್ವವನ್ನು ಶಿವನಿಗೆ ಅರ್ಪಣೆ ಮಾಡುವಂಥದ್ದು. ಇದೆಲ್ಲವೂ ಆ ಯಾಮ ಪೂಜೆಯಲ್ಲಿ ಪ್ರತಿಯೊಂದು ಯಾಮಕ್ಕೂ ಬೇರೆ ಬೇರೆ ಮಂತ್ರ ಸಹಿತ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಸೂರ್ಯೋದಯದ ತನಕ ಈ ರೀತಿ 4 ಯಾಮ ಪೂಜೆ ನಡೀತದೆ. ಆಮೇಲೆ ಪ್ರಾತಃ ಕಾಲದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಬೇಕು. ಯಾರು ಈ ವ್ರತವನ್ನು ಮಾಡಿದ್ದಾರೆ ಅವರು ಮತ್ತೊಮ್ಮೆ ಸ್ನಾನ ಮಾಡಿ ಶಿವನ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಕೊಟ್ಟು ಉಪವಾಸವನ್ನು ಬಿಡುವಂಥದ್ದು. ಅಂದ್ರೆ ನಾಳೆ ದಿವಸ ಉಪವಾಸ ಬಿಡುವ ಮೊದಲು ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ಬೇಕಂತುಂಟು. ಇದು ವ್ರತದ ಭಾಗ. ಆಮೇಲೆ ಸ್ವತಃ ಅನ್ನವನ್ನು ಸೇವನೆ ಮಾಡುವಂಥದ್ದು. ಇದು ವಿಶೇಷವಾಗಿ ಈ ಶಿವರಾತ್ರಿಯ ದಿವಸ ಮಾತ್ರ ಈ ಪ್ರಕಾರದಲ್ಲಿ ರಾತ್ರಿ ಇಡೀ ಎಚ್ಚರ ಇದ್ದು ಶಿವನ ಪೂಜೆಯನ್ನು ಮಾಡಿ ಮತ್ತೆ ಈ ಒಂದು ವ್ರತವನ್ನು ಬಿಡುವಂತಹ ಕ್ರಮ ಇದೆ. ಓಕೆ, ಅಂದ್ರೆ ಜಾಗರಣೆ ಅಂತ ಬಂದಾಗ ಮೇಡಮ್ ಅಂದ್ರೆ ಮಲಗ್ಲಿಕ್ಕಿನಿಲ್ಲ, ಬೆಳಿಗ್ಗೆ ತನಕ ಅವರು ಜಾಗೃತವಾಗಿ ಇರಬೇಕು. ಜಾಗರಣೆ ಅಂತ ಹೇಳಿದ್ರೆ ಜಾಗೃತವಾಗಿರಬೇಕು. ಆವಾಗ ಶಿವನ ಶಕ್ತಿ ಬಹಳಷ್ಟು ಒಂದು ಯಾರು ಆರಾಧನೆಯನ್ನ ಮಾಡ್ತಾರೆ ಅವರ ಮೇಲೆ ಆಗುತ್ತೆ ಅನ್ನುವಂಥ ಒಂದು ಅನುಗ್ರಹ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಜೊತೆಗೆ ಈ ಶಿವರಾತ್ರಿಯ ಒಂದು ಹಿನ್ನೆಲೆ ಏನು ಅನ್ನುವಂಥದ್ದು ಬರುತ್ತೆ ಮೇಡಮ್. ಪುರಾಣಗಳಲ್ಲಿ ಯಾವ ರೀತಿ ಶಿವರಾತ್ರಿ, ಮಹಾಶಿವರಾತ್ರಿಯ ಹಿನ್ನೆಲೆ ಇದೆ, ಯಾಕಂದ್ರೆ ಬಹಳಷ್ಟು ಕಥೆಗಳಿವೆ. ಹಾಗೆ 2-3 ಕಥೆಗಳು ಅಂತ ಬಂದಾಗ ಎಸ್ ಮೇಡಮ್ ಏನ್ ಹೇಳ್ತೀರಾ? ಶಿವಪುರಾಣದಲ್ಲಿ ಶಿವರಾತ್ರಿಯ ಮಹಿಮೆ, ಶಿವರಾತ್ರಿಯದ್ದೇ ಒಂದು ಮಹಾತ್ಮ್ಯವನ್ನು ವರ್ಣಿಸುವಂತಹ ಅನೇಕ ಕಥೆಗಳಿದ್ದಾವೆ. ಅದರಲ್ಲಿ ಒಬ್ಬ ಬೇಡನ ಕಥೆ ಮುಖ್ಯವಾಗಿ ಬರ್ತದೆ. ಒಬ್ಬ ಬೇಟೆ ಆಡಿಕೊಂಡು ಕಾಡಿಗೆ ಹೋಗ್ತಾನೆ, ದಾರಿ ತಪ್ತಾನೆ, ಒಂದೂ ಬೇಟೆ ಸಿಗ್ಲಿಲ್ಲ. ಕಡೆಗೆ ಅಲ್ಲಿ ಕತ್ತಲಲ್ಲಿ ಅವನಿಗೆ ದಾರಿ ತೋಚದೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಒಂದು ವೃಕ್ಷವನ್ನು ಹತ್ತಿ ಕುಳಿತುಕೊಳ್ತಾನೆ. ಆ ವೃಕ್ಷ ಅವನಿಗೆ ಗೊತ್ತಿರ್ಲಿಲ್ಲ ಅದು ಬಿಲ್ವ ಪತ್ರೆಯ ವೃಕ್ಷ ಆಗಿತ್ತು. ಮತ್ತೆ ಆ ಮರದ ಮೇಲೆ ಕುತ್ಕೊಂಡಾಗ ತೂಕಡಿಕೆ ಬಂದು ಇನ್ನು ಬಿದ್ದು ಹೋದ್ರೆ ಮರದಿಂದ ಆ ಬೀಳಬಾರ್ದೆಂಬುದಕ್ಕಾಗಿ ಎಚ್ಚರ ಇರಬೇಕಂತ ಹೇಳಿ ಆ ಮರದ ಒಂದೊಂದೇ ಎಲೆಯನ್ನು ಕಿತ್ತು ಅವನು ಕೆಳಗೆ ಹಾಕಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಮಧ್ಯೆ ಮಧ್ಯೆ ಪ್ರಾಣಿಗಳ ಕೂಗು ಇತ್ಯಾದಿ ಕೇಳುವಾಗ ಶಿವ 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 ನಾವು ಕೇಳ್ತೇವಲ್ಲ. ಹಳ್ಳಿಯಲ್ಲಿ ಕೂಡ ಸರ್ವೇ ಸಾಮಾನ್ಯ ವ್ಯಕ್ತಿಗಳು ಶಿವನನ್ನೊಂದು ಕರೆಯುವ ಕ್ರಮ ಉಂಟು. ಅಲ್ಲಿ ಭಯದಿಂದ ಮತ್ತು ಎಚ್ಚರ ಇರಬೇಕೆಂಬ ಕಾಳಜಿಯಿಂದ ಅವನು ಆ ಒಂದೊಂದೇ ಎಲೆಯನ್ನು ಕಿತ್ತು ಕೆಳಗೆ ಬಿಸಾಡ್ತಾನೆ ಮತ್ತು ಬಾಯಲ್ಲಿ
ಶಿವ 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 ಅಂತ ಹೇಳ್ತಾ ಇರ್ತಾನೆ. ಅದು ಹೇಳಿದ್ದು ಭಯದಿಂದ ಹೊರತು ಭಕ್ತಿಯ ಆಗಿರ್ಲಿಲ್ಲ. ಮತ್ತು ಆ ರಾತ್ರಿ ಶಿವರಾತ್ರಿ ಎಂಬುದು ಕೂಡ ಅವನಿಗೆ ಗೊತ್ತಿರ್ಲಿಲ್ಲ. ಅಜ್ಞಾನಿ ಪಾಮರನಾಗಿದ್ದ ಅವನು ಕೇವಲ ಪ್ರಾಣಿಗಳಿಂದ ಉಳ್ಕೊಳ್ಬೇಕು, ಪ್ರಾಣಿಗಳು ತನ್ನ ಮೇಲೆ ಆಕ್ರಮಣ ಮಾಡಬಾರ್ದೆಂಬುದಕ್ಕಾಗಿ ಮರ ಹತ್ತಿ ಕೂತದ್ದು. ಎಚ್ಚರ ಇರಬೇಕು, ಬಿದ್ದು ಹೋಗ್ಬಾರ್ದಂತ ಹೇಳಿ ಆ ಎಲೆಯನ್ನು ಕಿತ್ತು ಹಾಕುವ ಕೆಲಸ ಮಾಡ್ತಾ ಇರ್ತಾನೆ. ಪ್ರಾತಃ ಕಾಲದ ತನಕ ಇದೇ ಪ್ರಕಾರ ನಡೀತು. ಸೂರ್ಯೋದಯ ಆಯ್ತು. ಸೂರ್ಯೋದಯ ಆದ ನಂತರ ಮರದಿಂದ ಇಳಿದು ಅವನು ಹೋಗ್ತಾನೆ. ಅಲ್ಲಿ ಏನಾಗಿತ್ತಂತ ಹೇಳಿದ್ರೆ, ಯಾರೋ ಜಂಗಮರು ಅಲ್ಲಿ ವೃಕ್ಷದ ಕೆಳಗೆ ಒಂದು ಲಿಂಗವನ್ನು ಇಟ್ಟಿರ್ತಾರೆ. ಆ ಲಿಂಗದ ಮೇಲೆ ಇವನು ಮರದಿಂದ ಹಾಕಿದಂತಹ ಬಿಲ್ವಪತ್ರೆ ರಾತ್ರಿ ಇಡೀ ಎಚ್ಚರ ಇದ್ದುಕೊಂಡು ತಿಳಿಯದೆ ಅಜ್ಞಾನದಿಂದ ಅವನು ಆ ಕೃತಿಯನ್ನು ಮಾಡಿದ್ರೂ ಕೂಡ ಮೃತ್ಯುವಿನ ನಂತರ ಶಿವಲೋಕ ಪ್ರಾಪ್ತವಾಯಿತು. ಅವನು ಮಾಡಿದ ಎಲ್ಲ ಪಾಪ ನಷ್ಟವಾಗಿ, ಅಜ್ಞಾನದಿಂದ ಮಾಡಿದ್ರು ಕೂಡ, ಅಂದ್ರೆ ಅರಿವಿಲ್ಲ ಅವನಿಗೆ ಶಿವರಾತ್ರಿ ಇದೆ, ನಾನು ಜಾಗರಣೆ ಮಾಡಬೇಕು ಅಥವಾ ಬಿಲ್ಲೋಪತ್ರೆ ಅರ್ಚನೆ ಮಾಡಬೇಕು, ಇದು ಗೊತ್ತಿಲ್ಲದೆ ಅವನು ಮಾಡಿದ್ದು. ಆದ್ರೂ ಸಹ ಅವನಿಗೆ ಶಿವಲೋಕ ಪ್ರಾಪ್ತವಾಯಿತು, ಶಿವನ ಅಖಂಡ ಕೃಪೆ ಆಯಿತು. ಹಾಗಾದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಈ ಕೃತಿಗಳನ್ನು ಮಾಡಿದ್ರೆ ನಮ್ಮ ಮೇಲೆ ಶಿವನ ಕೃಪೆ ಎಷ್ಟಾಗಬಹುದು. ಈ ರೀತಿ ಶಿವಪುರಾಣ ನಮ್ಗೆ ಇಂತಹ ಒಂದು ಕಥೆಗಳನ್ನು ಹೇಳಿ ಶಿವಭಕ್ತಿಯನ್ನು ನಮ್ಮಲ್ಲಿ ವೃದ್ಧಿ ಮಾಡಲಿಕ್ಕೆ ಪೌರಾಣಿಕ ಇನ್ನೂ ಅನೇಕ ಕಥೆಗಳು ಈ ರೀತಿ ಇದೆ ನಮ್ಮಲ್ಲಿ. ಹಾಗಾಗಿ ಶಿವರಾತ್ರಿ ಮಾತ್ರ ತಿಳಿದೋ ತಿಳಿಯದೆಯೋ ಮಾಡಿದ್ರೂ ಕೂಡ ಫಲ ಕೊಡುವಂತಹ ಒಂದು ಮಹತ್ವದ ಆಚರಣೆ. ತಿಳಿದು ತಿಳಿಯದೂ ಕೂಡ ನಾವು ಈ ಸಂದರ್ಭ ಆಗ್ಲೇ ಹೇಳಿದ್ರಿ ಮೇಡಮ್, ಅಂದ್ರೆ ನಾವು ನಿದ್ರೆಯಲ್ಲಿ ಇಲ್ಲದಿದ್ರೂ ಕೂಡ ಶಿವನ ಒಂದು ಅನುಗ್ರಹ ಆಗುತ್ತೆ ಈ ಸಂದರ್ಭಗಳಲ್ಲಿ. ತಿಳಿದು ಅಂದ್ರೆ ನಾವುಗಳು ಗೊತ್ತಿದ್ದು ಜಾಗರಣೆ ಮಾಡಿದ್ರು, ಗೊತ್ತಿಲ್ಲದೆಯೂ ಕೂಡ ಜಾಗರಣೆ ಮಾಡಿದ್ರು. ಈಗ ಒಂದು ಕಥೆಯನ್ನ ಹೇಳಿದ್ರಿ. ಅದೇ ರೀತಿ ಪುರಾಣಗಳಲ್ಲಿ ಮತ್ತಷ್ಟು ಕಥೆಗಳು ಬರುತ್ತೆ. ಯಾಕಂದ್ರೆ ಶಿವ ಮತ್ತು ಪಾರ್ವತಿ ವಿವಾಹವಾಗಿರುವಂತಹ ದಿನ ಅನ್ನುವಂತಹ ಒಂದು ನಂಬಿಕೆ. ಯಾಕಂದ್ರೆ ನಮ್ಮ ಕಾರಿಂಜ ಕ್ಷೇತ್ರದಲ್ಲೂ ಕೂಡ ಭೂಕೈಲಾಸ ಅಂತ ನಾವು ಕರಿತೀವಿ. ಈ ಸಂದರ್ಭಗಳಲ್ಲಿ ಶಿವ ಪಾರ್ವತಿ ಭೇಟಿ ಆಗುವಂಥದ್ದು, ಜೊತೆಗೆ ವಿವಾಹ ಆಗುವಂತಹ ಆ ಒಂದು ಪ್ರಸಂಗವು ಕೂಡ ಅಲ್ಲಿ ವ್ಯಕ್ತವಾಗುತ್ತೆ. ಹಾಗಿದ್ದಾಗ ಏನ್ ಹೇಳ್ತೀರಾ ಮೇಡಮ್, ಬೇರೆ ಬೇರೆ ಪುರಾಣಗಳಲ್ಲಿ ಏನ್ ಕಥೆಗಳು ಬರುತ್ತೆ? ಸರಿ ಇದೆ. ಆದ್ರೆ ಶಿವರಾತ್ರಿ ಕೇವಲ ಈ ಮಹತ್ವ ಮಾತ್ರ ಅಲ್ಲ, ಶಿವ ಪಾರ್ವತಿ ಕಲ್ಯಾಣ. ಪಾರ್ವತಿ ಕಲ್ಯಾಣ ಎಂಬುದು ನಮ್ಮ ಪೌರಾಣಿಕ ಇದರಲ್ಲಿ ಬಹಳ ಮಹತ್ವಪೂರ್ಣವಾದದ್ದು. ಪಾರ್ವತಿ ಕಲ್ಯಾಣ ಎಂಬ ಆಚರಣೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾವು ಹೇಳಿದ ಹಾಗೆ ಕಾರಿಂಜೇಶ್ವರ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಕಳಸೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಪಾರ್ವತಿ ಕಲ್ಯಾಣ ಅಂತ ಹೇಳಿ ಶಿವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಭೇಟಿಯಾಗಿ ಮತ್ತೆ ಶಿವ ಪಾರ್ವತಿಯರ ವಿವಾಹವಾಗುವಂತಹ ಬಹಳ ಸುಂದರವಾದ ಆಚರಣೆಗಳನ್ನು ಶಿವರಾತ್ರಿಯ ಸಂದರ್ಭದಲ್ಲಿ ಮಾಡ್ತಾರೆ. ಈ ಒಂದು ಆಚರಣೆಯಲ್ಲಿ ರಾತ್ರಿ ಇಡೀ ಭಕ್ತರು ಎಚ್ಚರ ಇದ್ದುಕೊಂಡು ಆ ಒಂದು ಶಿವತತ್ವದ ಲಾಭವನ್ನು ಪಡ್ಕೊಳ್ತಾರೆ. ಅಂದ್ರೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಇದರ ಬಗ್ಗೆ ಚಿಂತನೆ ಮಾಡಿರಬಹುದು ಅಂದ್ರೆ, ಮನುಷ್ಯರೇ ಸರ್ವೇ ಸಾಮಾನ್ಯ ವ್ಯಕ್ತಿಗಳೇ ಕೆಲವರು ಶಿವನ ಕಡೆಯವರು, ಕೆಲವರು ಪಾರ್ವತಿಯ ಕಡೆಯವರು ಅಂತ ಹೇಳಿ ಆ ಸುಂದರವಾದ ನಮ್ಮ ಧಾರ್ಮಿಕ ಪದ್ಧತಿ ವಿವಾಹದ್ದು ಅದನ್ನು ಮಾಡಿ ಆ ಇಡೀ ರಾತ್ರಿ ಶಿವನ ನಾಮಸ್ಮರಣೆಯಲ್ಲಿ ಮತ್ತು ಶಿವನ ಉಪಾಸನೆಯಲ್ಲಿ ಮೈಮರೆಯುವಂತಹ ಒಂದು ಸುಂದರ ಆಚರಣೆಗಳು. ಅದಕ್ಕಾಗಿ ಪಾರ್ವತಿ ಕಲ್ಯಾಣ ಕೂಡ ನಡೆದದ್ದು ಈ ಮಹಾಶಿವರಾತ್ರಿ ಎಂದು ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಜೊತೆಗೆ ಸಮುದ್ರ ಮಂಥನ ಸಂದರ್ಭಗಳಲ್ಲಿ ಉಂಟಾದಂತಹ ವಿಷವನ್ನು ಕೂಡ ಕುಡಿದಂತಹ ಶಿವ, ಹಾಗಾಗಿ ನೀಲಕಂಠ ಹೆಸರು ಬಂತು ಅನ್ನುವಂತ ಒಂದು ನಂಬಿಕೆ, ಅದು ಕೂಡ ಇದೇ ದಿನ ಅನ್ನುವಂತ ನಂಬಿಕೆ. ಸರಿ ಇದೆ. ವಿಷಕಂಠ, ನಂಜುಂಡೇಶ್ವರ ಎಂಬ ಹೆಸರು ಯಾಕೆ ಬಂದಿದೆ ಅಂತ ಹೇಳಿದ್ರೆ, ವಿಶ್ವವನ್ನೇ ಹಾನಿ ಮಾಡಬಲ್ಲಂತಹ ಕಾರ್ಕೋಟಕ ವಿಷ ಅಮೃತ ಮಥನ ಕಾಲದಲ್ಲಿ ಉದ್ಭವವಾಯಿತು. ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಯಾರು ಮುಂದೆ ಬರಲಿಲ್ಲ. ಮಹಾದೇವ ಶಿವ ಪ್ರಪಂಚ ಸೃಷ್ಟಿಯನ್ನು ಆ ವಿಷದಿಂದ ರಕ್ಷಣೆ ಮಾಡ್ಬೇಕಂತ ಹೇಳಿ ತಾನದನ್ನು ಸೇವನೆ ಮಾಡ್ತಾನೆ ಮತ್ತು ಅವನ ಕಂಠದಲ್ಲಿ ಅದು ಉಳ್ಕೊಂಡಿತ್ತು. ಅದಕ್ಕಾಗಿ ನೀಲಕಂಠ, ವಿಷಕಂಠ ಎಂಬ ಹೆಸರು ಅವನಿಗೆ ಪ್ರಾಪ್ತವಾಯಿತು. ಈ ನೀಲಕಂಠ, ವಿಷಕಂಠ ಅನ್ನುವಂಥ ಹೆಸರು. ಜೊತೆಗೆ ಶಿವ ಅಂತ ಬಂದಾಗ್ಲೇ ಆ ಒಂದು ಹೆಸರಲ್ಲಿ ಏನೊಂದು ಶಕ್ತಿ ಇದೆ. ಜೊತೆಗೆ ಶಿವನಿಗೆ ಬಹಳಷ್ಟು ಒಂದು ಹೆಸರುಗಳು ಕೂಡ ಇದೆ. ಈಗಾಗಲೇ ಶಿವಕಂಠ, ನೀಲಕಂಠ, ಮಹಾದೇವ, ಶಿವ, ಹೀಗೆ ಬಹಳಷ್ಟು, ನಂಜುಂಡೇಶ್ವರ, ಹಾಗೆ ಬಹಳಷ್ಟು ಹೆಸರುಗಳಿಂದ ನಾವು ಕರಿತೀವಿ. ಮೇಡಮ್, ಏನ್ ಹೇಳ್ತೀರಾ ಶಿವನ ಒಂದು ಪದದ ಒಂದು ಅರ್ಥ, ಜೊತೆಗೆ ಅದು ಗಾಢವಾಗಿರುವಂತಹ, ನಿಗೂಢವಾಗಿರುವಂತಹ ಅದರ ಒಂದು ಶಕ್ತಿ? ಹೌದು, ಬಹಳ ಮಹತ್ವದ ಪ್ರಶ್ನೆ. ಸಂಸ್ಕೃತ ಭಾಷೆಯ ವಶ್ ಎಂಬ ಒಂದು ಧಾತುವಿನಿಂದ ಶಿವ ಎಂಬ ಶಬ್ದ ನಿರ್ಮಾಣವಾಯಿತು. ವರ್ಣಗಳು ಹಿಂದು ಮುಂದಾಗಿ ವಶ್ ಅಂತ ಹೇಳಿದ್ರೆ ಪ್ರಕಾಶಿಸುವುದು ಅಂತ ಹೇಳಿ. ಹಾಗಾದ್ರೆ ಶಿವ ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶಿ, ಸ್ವಯಂ ಪ್ರಕಾಶಿಯಾಗಿದ್ದು ಅವನು ವಿಶ್ವವನ್ನು ಕೂಡ ಪ್ರಕಾಶಮಾನ ಮಾಡುವಂಥವನು. ಹಾಗಾಗಿ ಅವನನ್ನು ಶಿವ ಅಂತ ಹೇಳ್ತೇವೆ. ಅದೇ ರೀತಿ ಶಿವನಿಗೆ ಆಗ್ಲೇ ಹೇಳಿದ ಹಾಗೆ ಸಹಸ್ರನಾಮಗಳಿದೆ. ಅದರಲ್ಲಿ ಕೆಲವೊಂದು ಹೆಸರುಗಳು ನಾವು ಸರ್ವೇ ಸಾಮಾನ್ಯವಾಗಿ ಉಪಯೋಗ ಮಾಡ್ತೇವೆ ಶಿವನ ಸಂದರ್ಭದಲ್ಲಿ. ಶಂಕರ ಎಂಬ ಶಬ್ದ ನಾವು ಕೇಳಿದ್ದೇವೆ. ಶಂಕರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಶಂ ಕರೋತಿ ಇತಿ ಶಂಕರ. ಶಂ ಅಂದ್ರೆ ಮಂಗಲಕಾರಕ, ಕಲ್ಯಾಣಕಾರಕ.
ಹಾಗಾದ್ರೆ ಶಿವ ಎಂಬುದು ಕಲ್ಯಾಣಕಾರಿ ತತ್ವ, ನಮಗೆ ಮಂಗಲವನ್ನುಂಟು ಮಾಡುವ ತತ್ವ, ಮಂಗಲವನ್ನು ಉಂಟು ಮಾಡುವವನು ಶಂಕರ ಅಂತ ಹೇಳಿ ಅರ್ಥ. ಮತ್ತೊಂದು ಬಹಳ ಮಹತ್ವಪೂರ್ಣವಾದದ್ದು ಮಹಾಕಾಲೇಶ್ವರ, ತಾವು ಕೇಳಿರಬಹುದು. ಮಹಾಕಾಲೇಶ್ವರ ಎಂಬುದು ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಉಜ್ಜಯಿನಿಯಲ್ಲಿ ಇದ್ದಾನೆ ಮಹಾಕಾಲೇಶ್ವರ. ಮಹಾಕಾಲೇಶ್ವರ ಅಂತ ಅಂದ್ರೆ ಏನು? ಕಾಲಪುರುಷ ಅಂತ ಹೇಳ್ತಾರೆ ಶಿವನನ್ನು. ಅವನು ಇಡೀ ವಿಶ್ವದ ಸ್ವಾಮಿ. ಕಾಲ ಎಂಬುದು ಇದಕ್ಕೆ ಅನಂತ ಮತ್ತು ಅನಾದಿ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೊನೆ ಇಲ್ಲ. ಅದರ ಅಧಿಪತಿ ಅವನು, ಅದಕ್ಕಾಗಿ ಅವನನ್ನು ಮಹಾಕಾಲೇಶ್ವರ ಅಂತ ಹೇಳ್ತೇವೆ ನಾವು. ಮತ್ತೊಂದು ಬಹಳ ಮುಖ್ಯವಾದದ್ದು ಮಹಾದೇವ ಎಂಬ ಶಬ್ದ ತಾವು ಹೇಳಿದ್ರಿ. ಮಹಾದೇವ ಅಂದ್ರೆ ಯಾರು? ಎಲ್ಲ ದೇವರುಗಳನ್ನು ನಾವು ದೇವರು ದೇವತೆ ಅಂತ ಹೇಳ್ತೇವೆ, ಆದ್ರೆ ಶಿವನನ್ನು ಮಹಾದೇವ ಅಂತ ಹೇಳ್ತೇವೆ. ಯಾಕಂದ್ರೆ ಯಾರಲ್ಲಿ ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಪಾವಿತ್ರ್ಯ, ಪರಿಪೂರ್ಣ ಸಾಧನೆ ಇದೆ, ಅಂತಹ ದೇವರು ಮಹಾದೇವ ಅಂತ ಉಲ್ಲೇಖ ಮಾಡಲಾಗ್ತದೆ. ಅದೆಲ್ಲವೂ ಶಿವನಲ್ಲಿರುವುದರಿಂದ ಅವನನ್ನು ದೇವರ ದೇವ, ಮಹಾದೇವ ಅಂತ ನಾವು ಸಂಬೋಧನೆ ಮಾಡ್ತೇವೆ. ಅದೆಲ್ಲವೂ ಇರುವಂಥವನು ಮತ್ತು ಇಡೀ ವಿಶ್ವದ ಕ್ಷೇತ್ರಪಾಲ ದೇವತೆ ಅವನು. ಇಡೀ ವಿಶ್ವಕ್ಕೆ ಅವನೇ ಕ್ಷೇತ್ರಪಾಲ. ನಮ್ಗೆ ಭೂಮಿಯಲ್ಲಿ ಅಲ್ಲಲ್ಲಿ ನಾವು ಕ್ಷೇತ್ರಪಾಲ ದೇವರು ಅಂತ ಹೇಳ್ತೇವೆ. ಇವನು ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿಯ ಕ್ಷೇತ್ರಪಾಲ ದೇವರು. ಹಾಗಾಗಿ ಶಿವ ಅವನನ್ನು ಮೀರಿದ ದೇವರೇ ಇಲ್ಲ ಅಂತ ಹೇಳಿ ಆ ರೀತಿ ಆ ಶಿವನ ಆರಾಧನೆಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಮಾಡ್ತೇವೆ. ಇನ್ನೊಂದು ಕರ್ಪೂರ ಗೌರ ಅಂತ ಹೇಳ್ತಾರೆ. ಕರ್ಪೂರದ ಬಣ್ಣ ನಮಗೆ ಗೊತ್ತಿದೆ ಅಲ್ಲ, ಆ ಕರ್ಪೂರ ವರ್ಣದವನು. ಅದಕ್ಕಾಗಿ ಶಿವನ ಒಂದು ಸ್ತೋತ್ರ ನಾವು ಕೇಳಿರಬಹುದು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ ಸದಾವಸಂತಂ ಹೃದಯಾರವಿಂದೇ, ಅವನನ್ನು ನಾನು ಸ್ಮರಿಸ್ತೇನೆ ಅಂತ ಹೇಳಿ ಕವಿಗಳು ಅದರ ವರ್ಣನೆ ಮಾಡ್ತಾರೆ. ಹಾಗಾಗಿ ಅವನಿಗೆ ಕರ್ಪೂರ ಗೌರ ಎಂಬ ಹೆಸರು ಕೂಡ ಇದೆ. ಹೀಗೆ ಅನಂತ ಹೆಸರುಗಳು, ಸಹಸ್ರನಾಮಾರ್ಚನೆ ಅಂತ ಮಾಡ್ತೇವೆ ನಾವು. ಎಲ್ಲ ದೇವರುಗಳಿಗೂ ಇದೆ, ಶಿವನಿಗೂ ಕೂಡ ಒಂದೊಂದು ಹೆಸರಿಗೂ ಒಂದೊಂದು ಅರ್ಥ, ಒಂದೊಂದು ಅದರ ವೈಶಿಷ್ಟ್ಯ, ಅದರ ಹಿನ್ನೆಲೆ, ಯಾಕಾಗಿ ಹಾಗೆ ಹೇಳ್ತೇವೆ ಅದೆಲ್ಲವನ್ನು ನಮಗೆ ಪುರಾಣಗಳು ವರ್ಣನೆ ಮಾಡ್ತೇವೆ. ಓಕೆ, ಇದು ಶಿವನ ಒಂದು ಶಬ್ದ. ಆ ಒಂದು ಶಿವ ಅಂತ ಬಂದರೆ ಅದೊಂದು ಶಕ್ತಿ ಇದೆ, ಅದರ ಒಂದು ನಿಗೂಢವಾಗಿರುವಂತಹ ಒಂದು ಅರ್ಥ, ಜೊತೆಗೆ ಶಿವನ ವಿವಿಧ ಹೆಸರುಗಳು, ಸಹಸ್ರನಾಮ ಹೆಸರುಗಳು ಕೂಡ ಶಿವನಿಗಿದೆ. ಹಾಗಿದ್ದಾಗ ಶಿವನ ಆ ಒಂದು ಶಕ್ತಿ ಜೊತೆಗೆ ಆ ಒಂದು ನಾಮಾರ್ಥಗಳು ಇವೆಲ್ಲದರ ಜೊತೆಗೆ ಶಿವನ ಒಂದು ಕ್ಷೇತ್ರಗಳಿಗೆ ನಾವು ಹೋದಾಗ ನಮ್ಮ ಒಂದು ಆಚರಣೆಗಳು ಯಾವ ರೀತಿ ಇರುತ್ತೆ, ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆಗಲೇ ಹೇಳಿದಾಗೆ ಮಹಾದೇವ ಅನ್ನೋಂಥ ಹೆಸರುಗಳು, ಯಾಕಂದರೆ ಎಲ್ಲ ದೇವರಿಗೆ ಮಹಾದೇವ ಅನ್ನೋಂಥ, ಎಲ್ಲ ದೇವರಿಗೆ ಅಧಿಪತಿಯಾಗಿರುವಂಥ ದೇವರು ಅದು ಶಿವದೇವರು. ಹಾಗಾಗಿ ಮಹಾದೇವ ಅನ್ನೋಂಥ ಹೆಸರಿಂದ ಕರಿತೀವಿ. ಹಾಗಿದ್ದಾಗ ಈಶ್ವರನ ಅಂದರೆ ಶಿವನ ದೇವಾಲಯಗಳಿಗೆ ನಾವು ಹೋದಾಗ ಇತರ ದೇವಾಲಯಗಳಿಗೆ ಹೋದ ರೀತಿಯಲ್ಲಿರಲ್ಲ. ಅಲ್ಲಿ ಅರ್ಧ ಪ್ರದಕ್ಷಿಣೆ ಆಗಿರುವಂಥದ್ದು ತಾವು ಗಮನಿಸಿರ್ಬೋದು. ನೇರವಾಗಿ ಇತರ ದೇವಾಲಯಗಳಿಗೆ ನಾವು ನೇರವಾಗಿ ಪ್ರದಕ್ಷಿಣೆಯನ್ನು ಸುತ್ತು ಹಾಕ್ತಾ ಇದ್ರೆ, ಶಿವ ದೇವಾಲಯಗಳ ಬಹುತೇಕ ಶಿವ ದೇವಾಲಯಗಳಲ್ಲಿ ನಮಗೆ ಅರ್ಧ ಪ್ರದಕ್ಷಿಣೆ ಮಾತ್ರ ಹಾಕ್ಲಿಕ್ಕಿರುವಂಥದ್ದು. ಅಲ್ಲಿ ಒಂದು ಲಿಂಗ ಇರುತ್ತೆ, ತದನಂತರ ಅಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕೊಂಡು ಮತ್ತೆ ನಾವು ಬಂದು ಶಿವನಿಗೆ ಕೈ ಮುಗಿಯುವಂಥದ್ದು ಶಿವನ ದೇವಾಲಯಗಳಲ್ಲಿ, ಬಹಳಷ್ಟು ಶಿವನ ದೇವಾಲಯಗಳಲ್ಲಿ ಇರುವಂತಹ ಒಂದು ಆಚರಣೆ. ಇವೆಲ್ಲದರ ನಡುವೆ ಶಿವನ ದೇವಾಲಯಗಳಲ್ಲಿ ತಾವು ಗಮನಿಸ್ತಾ ಇದ್ರೆ ಮತ್ತೊಂದು ಆಚರಣೆ ಇರುತ್ತೆ. ಯಾವ ರೀತಿ ಅಂತ ಬಂದಾಗ ಬೇರೆ ದೇವಾಲಯಗಳಲ್ಲಿ, ಇತರ ದೇವಾಲಯಗಳಲ್ಲಿ ನಾವು ಅರಿಶಿನ ಕುಂಕುಮವನ್ನು ಬಳಸ್ತಾ ಇದ್ರೆ, ಶಿವನ ದೇವಾಲಯಗಳಲ್ಲಿ ಅರಿಶಿನ ಕುಂಕುಮವನ್ನು ಶಿವನ ಪೂಜೆಯಲ್ಲಿ ಬಳಸುವಂತಿಲ್ಲ. ಈ ಒಂದು ವಿಚಾರದ ಬಗ್ಗೆಯೂ ಕೂಡ, ಯಾಕಂದರೆ ಹಿಂದೂಗಳು ಈ ಒಂದು ಧರ್ಮವನ್ನು ಆಚರಣೆಯನ್ನು ಮಾಡಬೇಕು ಅಥವಾ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಅಂತ ಬಂದಾಗ ಈ ವಿಚಾರಗಳನ್ನು ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಏನು ಹೇಳ್ತಾರೆ ಮೇಡಮ್? ಸರಿ ಇದೆ. ಅಂದರೆ ಅನೇಕ ಆಚರಣೆಗಳನ್ನು ನಾವು ಮಾಡ್ತಾ ಇರ್ತೇವೆ, ಆದರೆ ಅದರ ಹಿನ್ನೆಲೆ, ಅದರ ಕಾರಣ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮ ಹಿರಿಯರು ಮಾಡ್ತಾ ಇದ್ರು ಅಂತ ನಾವು ಮಾಡ್ತಾ ಇರ್ತೇವೆ. ಆದ್ರೆ ಯಾವಾಗ ಅದರ ಅರ್ಥ ತಿಳ್ಕೊಂಡು ಅದರ ವೈಜ್ಞಾನಿಕತೆಯನ್ನು ತಿಳ್ಕೊಳ್ತೇವೆ, ಆವಾಗ ಭಕ್ತಿ ಭಾವದಿಂದ ಆ ಕೃತಿ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ಭಕ್ತಿ ಭಾವ ನಮ್ಮಲ್ಲಿ ನಿರ್ಮಾಣ ಆಗ್ತದೆ, ಆ ದೇವರ ಪ್ರಚಂಡ ಚೈತನ್ಯ ನಮಗೆ ಗ್ರಹಣ ಮಾಡ್ಲಿಕ್ಕೆ ಆಗ್ತದೆ. ಈಗಾಗಲೇ ತಾವು ಹೇಳಿದ್ರಿ, ಕೇವಲ ಶಿವನ ದೇವಾಲಯಗಳಲ್ಲಿ ಮತ್ತು ಕೆಲವು ದೇವಾಲಯಗಳಲ್ಲಿ ನಮ್ಗೆ ಅರ್ಧ ಪ್ರದಕ್ಷಿಣೆ ಬರುವಂತಹ ಪದ್ಧತಿ ಇದೆ. ಶಿವನ ಎದುರಿಗೆ ನಾವು ದರ್ಶನ ಪಡೆದ ನಂತರ ಎಡಬದಿಯಿಂದ ಪ್ರದಕ್ಷಿಣಾ ಪಥದಲ್ಲಿ ಹೋಗ್ತೇವೆ. ಅಲ್ಲಿ ಒಂದು ಕಡೆಯಲ್ಲಿ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿದಂತಹ ಜಲ ಹೋಗುವಂತಹ ಒಂದು ವ್ಯವಸ್ಥೆ ಇರ್ತದೆ. ಅದನ್ನು ನಾವು ಹರಿನಾಳ ಅಂತ ಹೇಳ್ತೇವೆ. ಶಿವನ ಲಿಂಗ ಅಂತ ಹೇಳಿದ್ರೆ ಅದು ತೇಜ ತತ್ವದ ಪ್ರಚಂಡವಾದ ಒಂದು ಶಕ್ತಿ ಇರುವಂತಹ ಪಿಂಡಿ ಅಂತ ಹೇಳ್ತೇವೆ, ಶಿವಪಿಂಡಿ ಅಂತ ಹೇಳ್ತಾರೆ. ಶಿವ ಅಂತ ಹೇಳಿದ್ರೆ ತಪಸ್ವಿ, ನಿರಂತರ ತಪಸ್ಸಿನಲ್ಲಿರುವಂಥವನು. ಶಿವನ ಒಂದು ನಾವು ರೂಪವನ್ನು ಊಹಿಸಿದ್ರೆ ನಾವು ಅವನು ಧ್ಯಾನಾವಸ್ಥೆಯಲ್ಲಿರುವಂತಹ ಶಿವನನ್ನು ನಾವು ನೋಡ್ತೇವೆ. ಧ್ಯಾನ ಅಂದ್ರೆ ಏನು? ತಪ. ತಪಸ್ಸು ಅಂತಂದ್ರೆ, ತಪ ಎಂಬ ಶಬ್ದ ಅಂದ್ರೆ ಉರಿಯುವುದು ಅಂತ ಹೇಳಿ. ಉರಿಯುವುದಂದ್ರೆ ಏನರ್ಥ? ನಿರಂತರ ಧ್ಯಾನಾವಸ್ಥೆಯಲ್ಲಿ ಇದ್ದುಕೊಂಡು ಪ್ರಚಂಡ ಪ್ರಮಾಣದಲ್ಲಿ ತೇಜಸ್ಸು ಇರ್ತದೆ ಅವನಲ್ಲಿ. ತೇಜ ತತ್ವ ಅಂತ ಹೇಳ್ತೇವೆ. ತೇಜ ತತ್ವ ಅಂತ ಹೇಳಿದ್ರೆ ಬಿಸಿ, ಶಾಖ ಇರುವಂಥದ್ದು, ಉರಿ ಇರುವಂಥದ್ದು. ಅಂತಹ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದಂತಹ ನೀರು, ಆ ಜಲ
ಹೊರಗೆ ಹೋಗೋ ವ್ಯವಸ್ಥೆ ಇರ್ತದಲ್ಲ, ಆ ನೀರಿನಲ್ಲಿ ಕೂಡ ಶಿವಲಿಂಗದಿಂದ ಬಂದಂತಹ ತೇಜ ತತ್ವ ಇರ್ತದೆ. ನಾವದನ್ನು ದಾಟುವುದಂತ ಹೇಳಿದ್ರೆ ನಮ್ಮ ಎರಡೂ ಕಾಲುಗಳು ಅಗಲ ಮಾಡಬೇಕಾಗ್ತದೆ. ಮನುಷ್ಯನ ದೇಹದ ಕೆಳಭಾಗದಲ್ಲಿ ನಮಗೆ ಮುಖ್ಯವಾಗಿ 2 ರಂಧ್ರಗಳಿರ್ತದೆ. ಮನುಷ್ಯನ ದೇಹಕ್ಕೆ ನವರಂಧ್ರಗಳು ಅಂತ ಹೇಳ್ತಾರೆ. 9 ರಂಧ್ರ, ಅದರಲ್ಲಿ ಮಲಮೂತ್ರ ವಿಸರ್ಜನೆ ರಂಧ್ರ ನಮ್ಮ ಕೆಳಭಾಗದಲ್ಲಿರ್ತದೆ. ಆ ನೀರನ್ನು ದಾಟುವಾಗ ಕಾಲು ಅಗಲ ಮಾಡ್ತೇವೆ ನಾವು. ದಾಟುವಾಗ 2 ಕಾಲು ಸಹಜವಾಗಿ ಅಗಲವಾಗ್ತದೆ. ಆ ಶಿವಲಿಂಗದಿಂದ ಬಂದಂತಹ ಜಲದಿಂದ ಬರುವ ತೇಜ ತತ್ವದ ಲಹರಿಗಳು ನಮ್ಮ ದೇಹದ ಒಳಗೆ ಹೋಗ್ತದೆ. ಇದು ಸೂಕ್ಷ್ಮದಲ್ಲಿ ಆಗುವಂತಹ ಪ್ರಕ್ರಿಯೆ, ನಮಗೆ ಗೊತ್ತಿಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ ಅದು, ಯಾಕಂದ್ರೆ ಅದೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು. ಆ ತೇಜ ತತ್ವದ ಸ್ಪಂದನಗಳು ಅಥವಾ ಲಹರಿಗಳು ಮನುಷ್ಯನ ದೇಹದಲ್ಲಿ ಹೋದ್ರೆ ಅವನ ದೇಹದಲ್ಲಿರುವಂತಹ ಪಂಚಪ್ರಾಣಗಳಂತ ಇದೆ, ವಾಯುಗಳು ಅಂತ ಹೇಳ್ತೇವೆ ನಾವು. ಮುಖ್ಯವಾಗಿ ಪಂಚಪ್ರಾಣ ಇದೆ, ಆಮೇಲೆ ಪಂಚ ಉಪಪ್ರಾಣಗಳಂತ ಇದೆ. ಅದರಲ್ಲಿ ಧನಂಜಯ ವಾಯುವಿನ ಮೇಲೆ ಅದರ ದುಷ್ಪರಿಣಾಮ ಆಗ್ತದೆ. ಅದಕ್ಕೋಸ್ಕರ ಆ ತೊಂದರೆ ಯಾರಿಗೂ ಆಗಬಾರ್ದೆಂಬುದಕ್ಕಾಗಿ ಕೆಲವು ದೇವಾಲಯಗಳಲ್ಲಿ ಈ ಹರಿನಾಳ ಇರುವ ವ್ಯವಸ್ಥೆ ಇರ್ತದೆ, ಮತ್ತು ಅಲ್ಲಿ ದಾಟಬಾರ್ದು ಅಂತ ಹೇಳಿ ಅಡ್ಡ ಹಾಕಿರ್ತಾರೆ. ಇಲ್ಲಿಂದ ಹಿಂದಿರುಗಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅದಕ್ಕಾಗಿ ನಾವು ಪ್ರದಕ್ಷಿಣೆ ಹೋಗ್ತೇವೆ, ಅಲ್ಲಿ ತನಕ ಬಂದು ವಾಪಸ್ ಬರ್ತೇವೆ, ವಾಪಸ್ ಬಂದು ಪುನಃ ಅಲ್ಲಿ ತನಕ ಹೋದ್ರೆ ಒಂದು ಪ್ರದಕ್ಷಿಣೆ. ಆದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಇದು ಇರುವುದಿಲ್ಲ, ಕೆಲವೊಂದು ಕಡೆ ಮಾತ್ರ ಇರ್ತದೆ. ಇದ್ರ ಬಗ್ಗೆ ಕೂಡ ಜನರಲ್ಲಿ ಪ್ರಶ್ನೆ ಬರ್ತದೆ. ಮುಖ್ಯವಾಗಿ ಸ್ವಯಂಭೂ ಲಿಂಗಗಳು ಅಂದ್ರೆ ಉದ್ಭವ ಲಿಂಗಗಳು ಅಂತ ಹೇಳ್ತೇವೆ, ಅಂತ ಸ್ಥಳಗಳಲ್ಲಿ ಈ ವ್ಯವಸ್ಥೆ ಮಾಡುವುದಿಲ್ಲ. ಮಾನವ ನಿರ್ಮಿತವಾದ ದೇವಾಲಯ ಅಥವಾ ಮನುಷ್ಯರಿಂದ ಸ್ಥಾಪಿತವಾದಂತಹ ಲಿಂಗಗಳು, ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ದೇವಾಲಯ ಕಟ್ಟಿಸ್ತಾನೆ, ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ, ಅಂಥ ಕಡೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಸೋಮಸೂತ್ರ ಅಥವಾ ಹರಿನಾಳ ದಾಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ರೆ ಎಲ್ಲಿ ಉದ್ಭವ ಲಿಂಗ, ಜ್ಯೋತಿರ್ಲಿಂಗ, ಸ್ವಯಂಭೂಲಿಂಗ ಇಂಥದ್ದಿರ್ತದೆ, ಅಲ್ಲಿ ಇಂಥ ಪದ್ಧತಿ ಇರುವುದಿಲ್ಲ. ಯಾಕಂದ್ರೆ ಆ ಜಲವನ್ನು ಹೊರಗೆ ಹೋಗುವ ವ್ಯವಸ್ಥೆನೇ ಅಲ್ಲಿ ಮಾಡುದಿಲ್ಲ ಅವರು. ಯಾಕಂದ್ರೆ ಪ್ರಚಂಡ ಪ್ರಮಾಣದಲ್ಲಿ ಬರುವಂತಹ ಶಕ್ತಿ ಅದು ಅಲ್ಲಿಯ ಐತಿಹ್ಯ ಅಥವಾ ಕೆಲವೊಂದು ಸ್ಥಾನಿಕ ಕೆಲವೊಂದು ಇತಿಹಾಸಗಳಿರ್ತದೆ ಅಥವಾ ಸ್ಥಾನಿಕ ಕೆಲವು ಮಹತ್ವಗಳಿರ್ತದೆ. ಪ್ರತಿಯೊಂದು ದೇವಾಲಯ ಒಂದೇ ರೀತಿ ಅಲ್ಲ ನಮ್ಮಲ್ಲಿ, ತುಂಬಾ ಅದಕ್ಕೆ ಹಿನ್ನೆಲೆ ಇದೆ. ನನ್ನ ಒಂದು ಡೌಟ್ ಮೇಡಮ್, ನೇರವಾಗಿ ಕೇಳುವಂಥದ್ದು, ಹಾಗಾದ್ರೆ ಕದ್ರಿಯಲ್ಲಿ ನೋಡಿದಾಗ ನಾವು ನೇರವಾಗಿ ಒಂದು ರೌಂಡ್ ಅನ್ನ ಹಾಕ್ತೀವಿ, ಸುತ್ತನ್ನ ಹಾಕ್ತೀವಿ, ಅಲ್ಲಿ ಈ ರೀತಿ ಇರೋದಿಲ್ಲ. ಇತರ ದೇವಾಲಯಗಳಿಗೆ ಹೋದಾಗ ಅರ್ಧ ಪ್ರದಕ್ಷಿಣೆ ಇರುತ್ತೆ. ಸರಿ ಇದೆ. ಈಗ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅರ್ಧ ಪ್ರದಕ್ಷಿಣೆ ಇದೆ, ಪಡಂಬೂರು ನಂದನೇಶ್ವರ ಅರ್ಧ ಪ್ರದಕ್ಷಿಣೆ ಇದೆ. ಹೌದು, ಅದೆಲ್ಲ ಮಾನವನಿಂದ ಸ್ಥಾಪಿತವಾದ ಮನುಷ್ಯರು ನಿರ್ಮಾಣ ಮಾಡಿದಂತಹ ಲಿಂಗ. ತಾವು ಕೇಳಿರಬಹುದು, ಅನೇಕ ಲಿಂಗಗಳು ಉದ್ಭವ ಲಿಂಗಗಳು, ಅದು ಮೊದಲೇ ಇರ್ತದೆ, ಅದನ್ನು ಯಾರೋ ಒಬ್ಬ ವ್ಯಕ್ತಿ ಅದನ್ನು ಕಂಡು ಹುಡುಕಿ ಅಲ್ಲಿ ಪೂಜೆ ಪ್ರಾರಂಭ ಮಾಡ್ತಾರೆ. ಜ್ಯೋತಿರ್ಲಿಂಗಗಳೆಲ್ಲ ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಅದು ಅಲ್ಲೇ ಉದ್ಭವವಾದಂಥದ್ದು. ಅದನ್ನು ಯಾರೋ ಒಬ್ಬ ಆಧ್ಯಾತ್ಮಿಕ ಅಧಿಕಾರಿ ವ್ಯಕ್ತಿ ಕಂಡು ಹುಡುಕ್ತಾನೆ. ಇದು ಕೂಡ ಕದ್ರಿಯಲ್ಲಿ ಅಂದ್ರೆ ಸ್ವಯಂಭೂ ಲಿಂಗ. ಹೌದು, ಹಾಗಿದ್ದಾಗ ನಾವು ಪೂರ್ಣ ಸುತ್ತನ್ನ ಹೌದು, ಪೂರ್ಣ ಪ್ರದಕ್ಷಿಣೆ ಮಾಡುವ ವ್ಯವಸ್ಥೆ. ಮತ್ತೆ ಕೆಲವು ಕಡೆಗಳಲ್ಲಿ ಅಲ್ಲಲ್ಲಿನ ಸ್ಥಾನಿಕ ಐತಿಹ್ಯಗಳಂತ ಇರ್ತದೆ, ವಿಶಿಷ್ಟ ಕಾರಣಕ್ಕೋಸ್ಕರ ಅಲ್ಲಿ ಆ ಲಿಂಗದ ಸ್ಥಾಪನೆ ಅಥವಾ ಆ ಲಿಂಗದ್ದೇನೋ ಒಂದು ಇತಿಹಾಸ ಇರ್ತದೆ, ಅಲ್ಲಿ ಕೂಡ ಅದಕ್ಕನುಗುಣವಾಗಿ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಸ್ವಯಂಭೂ ಲಿಂಗ ಏನಿರುತ್ತೆ ಅಥವಾ ಇನ್ನಂತ ಹೇಳಿದ್ರೆ ಮಾನವ ಸ್ಥಾಪಿತ, ಮನುಷ್ಯನು ಮಾಡಿದ್ದು, ಮನುಷ್ಯ ಯಾರೋ ಒಬ್ರು ಸ್ಥಾಪನೆ ಮಾಡ್ತಾನೆ, ಸರ್ವೇ ಸಾಮಾನ್ಯವಾಗಿ ಅದು ಅನ್ವಯ ಆಗ್ತದೆ. ಆದ್ರೆ ಅದಿದ್ರೂ ಕೂಡ ಸೋಮಸೂತ್ರ ಇಲ್ಲದಿರುವಂತಹ ಇದು ಕೂಡ ಇರಬಹುದು. ಯಾಕಂದ್ರೆ ಪ್ರತಿ ಒಂದು ವಿಷಯಕ್ಕೂ ಕೂಡ ಒಂದು ಇದಿರ್ತದೆ, ಇನ್ನೊಂದು ಕಾರಣ ಇರ್ತದೆ. ಹೌದು, ಅದು ಸ್ಥಾನಿಕ ಸ್ಥಿತಿಗನುಗುಣವಾಗಿ ಬದಲಾಗ್ತದೆ. ಇದು ಸರ್ವೇ ಸಾಮಾನ್ಯ ಸೂತ್ರ. ಅಂದ್ರೆ ಈ ಶಿವನ ದೇವಾಲಯಗಳಲ್ಲಿ ನಾವು ಹೋದಾಗ ಇದನ್ನು ನಾವು ಗಮನಿಸ್ತೀವಿ. ಯಾಕಂದ್ರೆ ಪ್ರದಕ್ಷಿಣೆಯ ವಿಚಾರವಾಗಿ ಬಹಳಷ್ಟು ಜನರು ಹೇಳಿದ್ದುಂಟು, ಕೇಳಿದ್ದುಂಟು, ನಾವು ಅರ್ಧ ಪ್ರದಕ್ಷಿಣೆ ಆಗ್ತೀವಿ, ಏನ್ ಕಾರಣ ಅಂತ ಬಹಳ ಅತ್ಯುತ್ತಮವಾಗಿ ನಮ್ಗಳಿಗೆ ವಿವರಿಸಿದ್ರು ಲಕ್ಷ್ಮೀ ಮೇಡಮ್ ಅವರು ಈ ಒಂದು ವಿಚಾರದ ಬಗ್ಗೆ. ಯಾಕೆ ಅರ್ಧ ಪ್ರದಕ್ಷಿಣೆಯನ್ನು ನಾವು ಹಾಕ್ತೀವಿ ಅಥವಾ ಯಾವ ಯಾವ ದೇವಾಲಯಗಳಲ್ಲಿ ಅರ್ಧ ಪ್ರದಕ್ಷಿಣೆ ಇರುತ್ತೆ, ಕೆಲವು ದೇವಾಲಯಗಳಲ್ಲಿ ಯಾಕಿರಲ್ಲ, ಕೆಲವು ದೇವಾಲಯಗಳಲ್ಲಿ ಮಾತ್ರ ಯಾಕಿರುತ್ತೆ ಅಂತ ನಾವುಗಳು ಆಚರಣೆ ಮಾಡ್ತೀವಿ, ಆದರೆ ಅದರ ಬಗ್ಗೆ ಹಿನ್ನೆಲೆ ಗೊತ್ತಿರಲ್ಲ. ಸೊ ಹಾಗಿದ್ದಾಗ ಧನ್ಯವಾದಗಳು ಮೇಡಮ್, ಒಳ್ಳೆಯ ಮಾಹಿತಿ. ಇವೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ, ಶಿವನ ದೇವಾಲಯಗಳಲ್ಲಿ ಅರಿಶಿನ ಕುಂಕುಮ ಪೂಜೆಗೆ ಬಳಸುವಂತಿಲ್ಲ, ಏನು ಕಾರಣ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಇದು ನಮ್ಗೆಲ್ರಿಗೂ ಗೊತ್ತಿದೆ. ನಾವು ಶಿವನಿಗೆ ಭಸ್ಮ ಲೇಪನ ಮಾಡ್ತೇವೆ, ಮತ್ತು ಶೈವರು ಅಥವಾ ಶಿವನ ಭಕ್ತರು ಕೂಡ ತಮ್ಮ ಹಣೆಯಲ್ಲಿ ಭಸ್ಮದ ಪಟ್ಟೆಗಳನ್ನು ಧಾರಣೆ ಮಾಡ್ತಾರೆ. ಶಿವನ ಪೂಜೆಯಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಬಳಸುವುದಿಲ್ಲ. ಇದರ ಹಿನ್ನೆಲೆ ಏನು? ಆಗ್ಲೇ ತಾವು ಹೇಳಿದ್ರಿ, ಶಿವನು ಲಯದ ದೇವತೆ ಆಗಿದ್ದಾನೆ.
ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು. ಬ್ರಹ್ಮನು ಸೃಷ್ಟಿ ಮಾಡ್ತಾನೆ, ವಿಷ್ಣುವು ಸ್ಥಿತಿ ಕಾರ್ಯವನ್ನು ಮಾಡ್ತಾನೆ, ಶಿವನು ಲಯಕಾರಕ ತತ್ವ. ಅಂದ್ರೆ ಸೃಷ್ಟಿಗೆ ಬಂದಂತಹ ಪ್ರತಿಯೊಂದು ವಸ್ತು ಅದು ಲಯವಾಗಬೇಕು. ಅದು ಯಾವತ್ತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಲಯವಾಗ್ಬೇಕಂತಾದ್ರೆ ಶಿವನ ತತ್ವ ಬೇಕು. ಶಿವ ತತ್ವವು ಲಯಕಾರಿ ತತ್ವವಾಗಿರುವುದರಿಂದ ಅರಿಶಿನ ಯಾಕೆ ಬಳಸುವುದಿಲ್ಲ? ಅರಿಶಿನವು ಸೃಜನ ಶಕ್ತಿಯ ಪ್ರತೀಕ. ಅದು ಭೂಮಿಯ ಒಳಗೆ ಬೆಳೆಯುವಂತಹ ವಸ್ತು. ನಮಗೆ ಗೊತ್ತಿದೆ, ಅರಿಶಿನದ ಕೊಂಬು ಭೂಮಿಯ ಒಳಗೆ ಬೆಳೀತದೆ. ಭೂಮಿ ಎಂಬುದು ಸೃಷ್ಟಿಯ ಪ್ರತೀಕ. ಸೃಜನ ಶಕ್ತಿಯ ಪ್ರತೀಕವಾದಂತಹ ಭೂಮಿಯ ಒಳಗೆ ಬೆಳೆಯುವ ಅರಿಶಿನದಲ್ಲಿ ಆ ಒಂದು ಸೃಜನಶೀಲತೆ ಅತ್ಯಧಿಕ ಪ್ರಮಾಣದಲ್ಲಿರ್ತದೆ. ಹಾಗಾಗಿ ಲಯಕಾರಿ ತತ್ವವಾದಂತಹ ಶಿವನ ಪೂಜೆಯಲ್ಲಿ ಅದನ್ನು ಬಳಸುವುದಿಲ್ಲ. ಕುಂಕುಮ ಕೂಡ ಅರಿಶಿನದಿಂದಲೇ ತಯಾರು ಮಾಡುವುದು. ಅರಿಶಿನದ ಕೊಂಬನ್ನು ಅದನ್ನು ಕುಟ್ಟಿ ಅದರ ಹುಡಿ ಮಾಡಿದ ಅರಿಶಿನದ ಹುಡಿಗೆ ಸುಣ್ಣದ ತಿಳಿ ನೀರು ಮತ್ತು ಗೋಮೂತ್ರ ಕ್ಷಮಿಸಿ ದೇಸಿ ತಳಿಯ ಗೋವಿನ ತುಪ್ಪ ಇತ್ಯಾದಿಗಳನ್ನು ಬೆರೆಸಿ ಪಚ್ಚಕರ್ಪೂರ ಇತ್ಯಾದಿ ಬಳಸಿ ಶುದ್ಧ ಕುಂಕುಮವನ್ನು ತಯಾರು ಮಾಡ್ತಾರೆ. ಕುಂಕುಮ ಎಂಬುದು ಅರಿಶಿನದ್ದೇ ಒಂದು ರೂಪ. ಹಾಗಾಗಿ ಈ ಸೃಜನ ಶಕ್ತಿಯ ಪ್ರತೀಕವಾದಂತಹ ಅರಿಶಿನ ಮತ್ತು ಕುಂಕುಮವನ್ನು ಲಯಕಾರಿ ತತ್ವವಾದಂತಹ ಶಿವನ ಪೂಜೆಯಲ್ಲಿ ಬಳಸಲಿಕ್ಕೆ ಇಲ್ಲ. ಹಾಗೂ ಅದಕ್ಕೋಸ್ಕರ ಕುಂಕುಮ ಮತ್ತು ಹಳದಿಯನ್ನ ಅಂದ್ರೆ ಅರಿಶಿನವನ್ನ ಬಳಸಲ್ಲ. ಮತ್ತು ಇದೇ ಸೂತ್ರ ನಮ್ಗೆ ಅನ್ಯ ದೇವತೆಗಳಲ್ಲಿ ಅನ್ವಯಿಸ್ತದೆ. ಶಿವ ಬಿಟ್ಟು ಬೇರೆ ಯಾವುದೇ ದೇವರ ಪೂಜೆಯಲ್ಲಿ ನಾವು ಭಸ್ಮವನ್ನು ಬಳಸೋದಿಲ್ಲ. ಅಲ್ಲಿ ಅರಿಶಿನ ಕುಂಕುಮ ಬಳಸ್ತೇವೆ. ವಿಷ್ಣುವಿನ ಪೂಜೆಯಲ್ಲಿ, ಲಕ್ಷ್ಮಿಯ ಪೂಜೆಯಲ್ಲಿ ಅದೆಲ್ಲ ಸೃಷ್ಟಿಯ ಪ್ರತೀಕಗಳು. ಜೊತೆಗೆ ಗಂಧವನ್ನ ಬಳಸಬಹುದಂತ. ಗಂಧವನ್ನು ಬಳಸ್ತಾರೆ. ಗಂಧ ಎಂಬುದು ಪ್ರತ್ಯೇಕವಾದಂಥದ್ದು. ಯಾಕಂದ್ರೆ ಗಂಧ ತಂಪು ಕೊಡುವಂಥದ್ದು. ಆ ದೃಷ್ಟಿಯಿಂದ ಗಂಧದ ಬಳಕೆಯನ್ನು ಪೂಜೆಯಲ್ಲಿ ಮಾಡ್ತಾರೆ. ಆದರೆ ಸರ್ವೇ ಸಾಮಾನ್ಯವಾಗಿ ಶಿವನ ಪೂಜೆಯಲ್ಲಿ ಭಸ್ಮವನ್ನೇ ಪ್ರಾಧಾನ್ಯತೆಯಿಂದ ಉಪಯೋಗ ಮಾಡ್ತಾರೆ. ನಿಜವಾಗ್ಲೂ ಅಂದ್ರೆ ಇತರ ದೇವರಿಗೆ ಹೋಲಿಸಿದಾಗ, ಹಿಂದೂ ಧರ್ಮದಲ್ಲಿ ಬರುವಂತ ಇತರ ದೇವರಿಗೆ ಹೋಲಿಸಿದಾಗ ಶಿವನ ಆಚರಣೆಗಳು, ಆರಾಧನೆಗಳು, ಕ್ರಮಗಳು ವಿಭಿನ್ನವಾಗಿರುವಂತ. ಯಾಕಂದ್ರೆ ಕುಲಂಕುಷವಾಗಿ ನಾವು ನೋಡಿದಾಗ, ಯಾಕಂದ್ರೆ ಲಕ್ಷ್ಮೀಪೈ ಅವರು ಈ ರೀತಿ ಹೇಳಿದಾಗ, ವಿವರವಾಗಿ ಸವಿಸ್ತರವಾಗಿ ಹೇಳಿದಾಗ ಬಹಳಷ್ಟು ತಿಳಿದುಕೊಳ್ಳುವಂತಿದೆ ಧರ್ಮದಲ್ಲಿ, ಆಚರಣೆಗಳಲ್ಲಿ, ಜೊತೆಗೆ ದೇವರುಗಳ ವಿಚಾರವಾಗಿ ಕೂಡ. ಆದರೆ ನಾವು ತಿಳಿದುಕೊಳ್ಳಿಲ್ಲ ಅನ್ನುವಂಥದ್ದು ಅಷ್ಟೇ ವಿಪರ್ಯಾಸದ ಸಂಗತಿ. ಹಾಗಿದ್ದಾಗ ಒಳ್ಳೆಯ ಆಚರಣೆಗಳನ್ನು, ಸರಿಯಾದ ಆಚರಣೆಗಳನ್ನು ಮಾಡಿ, ಯಾವತ್ತೂ ಕೂಡ ತಪ್ಪು ಆಚರಣೆಗಳನ್ನು ಮಾಡಬೇಡಿ ಈ ಒಂದು ವಿಚಾರಗಳಲ್ಲಿ. ಜೊತೆಗೆ ಇನ್ನೊಂದು ಕಡೆ ಶಿವನ ದೇವಾಲಯಗಳಲ್ಲಿ ಮತ್ತೊಂದು ವಿಶೇಷ, ಮತ್ತೊಂದು ವಿಭಿನ್ನ ಅಂತ ಬಂದಾಗ, ಇತರ ದೇವಾಲಯಗಳೆಲ್ಲ ನಾವು ನೇರವಾಗಿ ಹೋಗ್ತೀವಿ, ಕೈ ಮುಗಿತೀವಿ. ಆದರೆ ಶಿವ ದೇವಾಲಯಕ್ಕೆ ಒಂದು ಕ್ಷೋಭೆ, ಜೊತೆ ಎದುರು ಭಾಗದಲ್ಲಿರುವಂತಹ ನಂದಿ. ಏನು ಹೇಳ್ತೀರ? ನಂದಿ ಇಲ್ಲದಂತಹ ಶಿವನ ದೇವಾಲಯಗಳೇ ಇಲ್ಲ. ಇವತ್ತು ನಮಗೆ ಜ್ಞಾನವಾಪಿ ಮಸೀದಿಯ ಬಗ್ಗೆ ನೋಡುವಾಗ ಇವತ್ತಿಗೂ ಕೂಡ ಅಲ್ಲಿನ ಪ್ರಾಚೀನ ನಂದಿ ಆ ಮಸೀದಿಯ ಕಡೆಗೆ ಮುಖ ಮಾಡಿ ನೋಡ್ತಾ ಇದೆ. ಅದುವೇ ದೊಡ್ಡ ಸಾಕ್ಷ್ಯ. ಅಲ್ಲಿ ವಿಶ್ವನಾಥ ಅಲ್ಲೇ ಇದ್ದಾನೆ ಅಂತ ಹೇಳಿ. ಇರ್ಲಿ, ಈಗ ನಂದಿಯ ಮಹತ್ವ. ನಂದಿಯು ಶಿವನ ಪರಮ ಭಕ್ತ. ಅವನು ಭಗವಂತ ಶಿವನಿಂದ ಅವನು ವರದಾನ ಪಡೆದಿರ್ತಾನೆ. ನಾನು ನಿರಂತರ ನಿನ್ನ ಸಮೀಪ ಇರಬೇಕು, ಮತ್ತೆ ನಿನ್ನನ್ನು ನಾನು ನನ್ನ ಕಣ್ಣೆದುರಿನಿಂದ ನೀನು ಯಾವತ್ತೂ ಹೋಗಬಾರ್ದು ಅಂತ ಹೇಳಿ. ಅಂತಹ ಪರಮ ಭಕ್ತ, ಶಿವನ ಗಣಗಳಲ್ಲಿ ಪ್ರಧಾನವಾದವನು ನಂದಿ. ಹಾಗಾಗಿ ಎಲ್ಲ ದೇವಾಲಯಗಳಲ್ಲಿ ಶಿವನ ಜೊತೆ ಅವನಿಗೂ ಸ್ಥಾನ ಇದೆ. ಆಗ್ಲೇ ತಿಳ್ಕೊಂಡೇವು ನಾವು, ಶಿವನ ಲಿಂಗದಿಂದ ಪ್ರಚಂಡ ಪ್ರಮಾಣದಲ್ಲಿ ತೇಜ ತತ್ವ ಬರ್ತಾ ಇರ್ತದೆ. ನಾವು ಯಾವಾಗ ಮೊದಲು ಶಿವನ ದೇವಾಲಯಕ್ಕೆ ಹೋದ ಕೂಡಲೇ ನಂದಿಯ ದರ್ಶನ ಪಡಿಬೇಕಂತ ಶಾಸ್ತ್ರ ಹೇಳ್ತದೆ. ಮೊದಲು ನಾವು ನಂದಿಯನ್ನು ನೋಡ್ಬೇಕು, ಆಮೇಲೆ ನಾವು ಲಿಂಗವನ್ನು ದರ್ಶನ ಮಾಡಬೇಕು. ಅದಕ್ಕೆ ಮೊದಲು ನಂದಿಯನ್ನು ಇಡ್ತಾರೆ, ಮತ್ತೆ ನಮ್ಗೆ ಶಿವನ ದರ್ಶನ ಆಗ್ತದೆ. ಈಗ ನಂದಿಯ ದರ್ಶನವಾದ ತಕ್ಷಣ ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚಾಗ್ತದೆ. ಸಾತ್ವಿಕತೆಯು ದೇವರ ಚೈತನ್ಯ ಗ್ರಹಣ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿ. ಮನುಷ್ಯನಲ್ಲಿ ಸತ್ವಗುಣ ಹೆಚ್ಚಾಗಬೇಕು, ಅದಕ್ಕಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವಂಥದ್ದು. ನಂದಿಯ ದರ್ಶನ ಮಾತ್ರದಿಂದ, ಅಂದ್ರೆ ಅವನು ಪರಮ ಭಕ್ತನಾಗಿರುವುದರಿಂದ ನಂದಿಯಿಂದ ವ್ಯಕ್ತಿಗೆ ಸಾತ್ವಿಕತೆ ಹೆಚ್ಚು ಸಿಗ್ತದೆ. ಸಾತ್ವಿಕತೆ ಹೆಚ್ಚು ಸಿಕ್ಕಿದಾಗ ಶಿವನಿಂದ ಬರುವಂತಹ ಲಹರಿಗಳನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಅದೇ ರೀತಿ ಶೃಂಗ ದರ್ಶನ ಎಂಬ ವಿಶಿಷ್ಟ ಪದ್ಧತಿ ಇದೆ ಶಿವನ ದರ್ಶನಕ್ಕೆ. ಶೃಂಗ ದರ್ಶನ ಅಂದ್ರೆ ತಾವು ಕೇಳಿರಬಹುದು, ನಂದಿಯ 2 ಕೋಡಿನ ಮೇಲೆ ಬಲಗೈಯ 2 ಬೆರಳುಗಳು, ನಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳನ್ನಿಟ್ಟು ಅಲ್ಲಿ ಒಂದು ಕೋನ ನಿರ್ಮಾಣ ಆಗ್ತದೆ. ಆ ಕೋನದಿಂದ ಲಿಂಗವನ್ನು ನೋಡ್ಬೇಕು, ಅದು ಶೃಂಗ ದರ್ಶನ ಅಂತ ಹೇಳುದು. ಆದ್ರೆ ನಮ್ಗೆ ದಕ್ಷಿಣ ಕನ್ನಡದಲ್ಲಿ ಆ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನಂದಿಗಾಗಿ ಅಲ್ಲಿ ಮಂಟಪ ಮಾಡಿರ್ತಾರೆ, ತೀರ್ಥ ಮಂಟಪ. ಅಲ್ಲಿ ಕೇವಲ ಪುರೋಹಿತರಿಗೆ ಮಾತ್ರ ಪ್ರವೇಶ.
ಅಲ್ಲಿ ನಂದಿಯ ಜೊತೆ ಅದೊಂದು ಕೇಳಲಿಕ್ಕೆ ಕೂಡ ಇತ್ತು ಮೇಡಮ್. ಅಂದ್ರೆ ಶಿವನ ಎದುರುಗಡೆ ಒಂದ್ ಕಡೆ ನಂದಿ ಇದ್ರೆ ಜೊತೆಗೆ ಅಲ್ಲಿ ಒಂದು ಮಂಟಪ ಕೂಡ ಇರುತ್ತೆ, ಅದು ನಂದಿಗೋಸ್ಕರ ಮಾಡಿರುವಂತಹ ಮಂಟಪ ಆಗಿರುತ್ತೆ. ಹೌದು ಹೌದು. ಓಕೆ ಓಕೆ. ವಾಸ್ತವದಲ್ಲಿ ಅದು ನಂದಿಯನ್ನಿಟ್ಟು ಮತ್ತೆ ಅಲ್ಲಿ ತೀರ್ಥ ಮಂಟಪ ಅಂತ ಹೇಳ್ತೇವೆ ನಾವು. ಪುರೋಹಿತರಲ್ಲಿ ಕುತ್ಕೊಂಡು ಅದಕ್ಕೆ ಬೇಕಾದಂತಹ ಸಂಕಲ್ಪ ಪೂಜೆ ಇತ್ಯಾದಿ ಮಾಡ್ತಾರೆ. ನಮ್ಮಂತಹ ಸರ್ವೇ ಸಾಮಾನ್ಯರಿಗೆ ಆ ನಂದಿಯ ಮಂಟಪದೊಳಗೆ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಆದ್ರೆ ತಾವು ಗಮನಿಸಿದ್ರೆ ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲಿ ನಂದಿಯ ಪಕ್ಕದಲ್ಲಿ ನಮ್ಗೆ ನಿಲ್ಲುವ ವ್ಯವಸ್ಥೆ ಉಂಟು. ಮಂಟಪ ಇರುವುದಿಲ್ಲ, ನೇರವಾಗಿ ಲಿಂಗ ಇರ್ತದೆ, ಅದರ ಎದುರುಗಡೆ ನಂದಿ ಇರ್ತದೆ. ನಮ್ಗೆ ಲಿಂಗಕ್ಕೆ ಮುಟ್ಟಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಪೂಜೆ, ಆದ್ರೆ ನಮ್ಗೆ ನಂದಿಯನ್ನು ಮುಟ್ಲಿಕ್ಕೆ ಅವಕಾಶ ಇರ್ತದೆ ನಂದಿಯ ಪಕ್ಕದಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ನಂದಿಯ ಬಲಭಾಗದಲ್ಲಿ ನಿಂತುಕೊಂಡು ನಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ನಂದಿಯ ಎರಡೂ ಕೋಡುಗಳ ಮೇಲೆ ಇಟ್ಟು ಅಲ್ಲಿ ನಿರ್ಮಾಣವಾಗುವ ಕೋನದಿಂದ ಶಿವನನ್ನು ದರ್ಶನ ಮಾಡಬೇಕು ಅಂತ ಇದು ಶಾಸ್ತ್ರ ಹೇಳ್ತದೆ. ಇದಕ್ಕೇನು ಕಾರಣ? ಆಗ್ಲೇ ಹೇಳಿದಾಗೆ ಮೊದಲೇ ನಂದಿಯ ದರ್ಶನದಿಂದ ಸತ್ವಗುಣ ವೃದ್ಧಿ ಆಗ್ತದೆ. ಅದರ ಜೊತೆಗೆ ಲಿಂಗದಿಂದ ಹೊರಡುವಂತಹ ಪ್ರಚಂಡ ಪ್ರಮಾಣದ ತೇಜ ತತ್ವದ ಲಹರಿ ಸರ್ವೇ ಸಾಮಾನ್ಯ ವ್ಯಕ್ತಿಗೆ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆ ತೇಜ ತತ್ವದಿಂದ ಅವನಿಗೆ ಹಾನಿ ಆಗುವ ಸಾಧ್ಯತೆ ಇರ್ತದೆ. ಹಾನಿ ಅಂದ್ರೆ ಮನುಷ್ಯ ಪೃಥ್ವಿ ತತ್ವ ಹೆಚ್ಚಿರುವಂತಹ ಜೀವಿ, ತೇಜ ತತ್ವ ಮೂರನೇದು, ಪೃಥ್ವಿ ಆಪ ತೇಜ. ಆ ದೃಷ್ಟಿಯಿಂದ ಆ ಶಿವನ ಪ್ರಚಂಡ ತೇಜ ತತ್ವ ಗ್ರಹಣ ಮಾಡದಂತಹ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ನಂದಿಯ ಪಕ್ಕದಲ್ಲಿ ನಿಂತುಕೊಂಡ್ರೆ ನಂದಿ ತಾನು ಮೊದಲು ಶಿವನ ಎಲ್ಲ ಸ್ಪಂದನಗಳನ್ನು ಗ್ರಹಣ ಮಾಡಿ ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಅವನು ಕೊಡ್ತಾನಂತೆ. ಆ ನಂದಿಯಿಂದ, ಆ ನಂದಿ ವಿಗ್ರಹದಿಂದ ನನ್ನದು ಮತ್ತು ಇತರರದ್ದು ಬೇರೆ ಬೇರೆ ಸಾಮರ್ಥ್ಯ ಇರ್ಬೋದು. ನಮಗೆ ಎಷ್ಟು ಶಿವನ ತತ್ವ ಗ್ರಹಣ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಅರಿವಿಲ್ಲ, ಯಾಕಂದ್ರೆ ಎಲ್ಲರದ್ದು ಸ್ಪಿರಿಚುವಲ್ ಲೆವೆಲ್ ಬೇರೆ ಇರ್ತದೆ. ಯಾರಿಗೆ ಎಷ್ಟು ಬೇಕು ಅಷ್ಟನ್ನೇ ನಂದಿ ಕೊಡುತ್ತಾನೆ. ಹಾಗಾಗಿ ನಂದಿಯ ಪಕ್ಕದಲ್ಲಿ ನಿಂತುಕೊಂಡು ದರ್ಶನ ಮಾಡಬೇಕು. ಲಿಂಗ ಮತ್ತು ನಂದಿಯ ಮಧ್ಯಭಾಗದಲ್ಲಿ ನಿಂತು ಶಿವಲಿಂಗದ ದರ್ಶನ ಪಡೀಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಇವತ್ತು ಇದರ ಬಗ್ಗೆ ತಿಳಿಯದೇ ಇರುವುದರಿಂದ ಜನರು ನೇರವಾಗಿ ಲಿಂಗದ ಎದುರು ಹೋಗಿ ನಿಲ್ತಾರೆ. ಯಾವತ್ತೂ ಕೂಡ ಶಿವಲಿಂಗ ಆಮೇಲೆ ನಂದಿ ಪಕ್ಕದಲ್ಲಿ ನಿಲ್ಲುವ ಅವಕಾಶ ಇದ್ರೆ ಪಕ್ಕದಲ್ಲಿ ನಿಲ್ಬೇಕು, ಅಥವಾ ನಂದಿಯ ಈ ಭಾಗದಲ್ಲಿ, ನಮಗೆ ದಕ್ಷಿಣ ಕನ್ನಡದಲ್ಲಿ ನಾವು ಮಂಟಪದ ಈಚೆ ಬದಿಯಲ್ಲಿ ನಿಂತು ಶಿವನ ದರ್ಶನ ಪಡಿಬೇಕು. ಆಗ ನಮಗೆ ಯಾವುದೇ ರೀತಿ ಆಧ್ಯಾತ್ಮಿಕ ತೊಂದರೆ ಆಗದಂತೆ ನಮಗೆಷ್ಟು ಬೇಕು ಅಷ್ಟೇ ಶಿವನ ತೇಜ ತತ್ವದ ಲಾಭವಾಗ್ತದೆ. ಇದು ಶಾಸ್ತ್ರ. ಆದ್ರೆ ಜನರು ಈಗ ಏನ್ ಮಾಡ್ತಾರೆ, ಸೀದಾ ಹೋಗಿ ಆ ಶಿವಲಿಂಗದ ಎದುರು ನಿಂತುಕೊಳ್ತಾರೆ. ನಿಜ 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 ನಿಜ. ಅಂದ್ರೆ ಕೆಲವರಿಗೆ ಅದನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಇರಬಹುದು, ಯಾರಿಗಿದೆ ಯಾರಿಗಿಲ್ಲ ಅಂತ ಹೇಳಿ ಯಾರು ಹೇಳುದು? ಅದಕ್ಕಾಗಿ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಏನೂ ತೊಂದರೆ ಆಗಬಾರ್ದಂತ ಹೇಳಿ ಶಾಸ್ತ್ರ ನಮಗೆ ಇಂತಹ ನಿಯಮಗಳನ್ನು ಹೇಳಿದೆ. ಇದನ್ನು ವಿಧಿ ನಿಷೇಧಗಳು ಅಂತ ಹೇಳ್ತೇವೆ ನಾವು. ವಿಧಿ ಅಂದ್ರೆ ಏನನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ, ಏನನ್ನು ಮಾಡಬಾರ್ದು ಎಂಬುದಕ್ಕೆ ನಿಷೇಧ ಅಂತ ಹೇಳ್ತದೆ. ಆ ಎರಡನ್ನೂ ನಾವು ಪಾಲಿಸಬೇಕು. ದುರ್ದೈವದಿಂದ ಇವತ್ತು ಧರ್ಮ ಶಿಕ್ಷಣದ ಅಭಾವ, ನಮ್ಗೆ ಯಾರು ಏನು ಎಲ್ಲಿಯೂ ಹೇಳಿಕೊಡದಿರೋದ್ರಿಂದ ಹಿಂದೂ ಧರ್ಮದ ಬಗ್ಗೆ ಇವತ್ತು ಘೋರ ಅಜ್ಞಾನ ಇದೆ ಮತ್ತು ಇದರ ಒಂದು ಹಾನಿ ಸಮಾಜದಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ಆಚರಣೆ ಮೇಡಮ್, ಅಂದ್ರೆ ಈ ಸಂದರ್ಭ ಈಶ್ವರನಿಗೆ ಶಿವನಿಗೆ ಯಾವುದು ಇಷ್ಟ ಅಂತ ಬಂದಾಗ ಅದು ವಿಭೂತಿ, ಅದು ಭಸ್ಮ, ಅದು ಇಷ್ಟ ಆಗುತ್ತೆ. ಜೊತೆಗೆ ನಂದಿ, ಜೊತೆಗೆ ಈ ಒಂದು ಆಚರಣೆಗಳು, ಇವೆಲ್ಲದರ ಜೊತೆಗೆ ಬಿಲ್ವಪತ್ರೆ, ಹೂವುಗಳು ಅಥವಾ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಶಿವನಿಗೆ ಬಿಲ್ವಪತ್ರೆ ಭಕ್ತಿಯಿಂದ ಸಮರ್ಪಿಸಿದರೆ ಸಾಕು, ಶಿವನು ಉಳಿತಾನೆ ಅನ್ನುವಂಥ ಒಂದು ನಂಬಿಕೆ ಆಗಿದೆ. ಬಿಲ್ವಪತ್ರೆಯ ಒಂದು ಮಹತ್ವ, ಅದರಲ್ಲೂ ಕೂಡ ಇವತ್ತಿನ ದಿನವೂ ಕೂಡ ಏನು ಹೇಳ್ತಾರೆ? ಹೌದು, ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿದೆ ಶಿವನ ದೇವಸ್ಥಾನಕ್ಕೆ ಹೋಗುವಾಗ ಬಿಲ್ವಪತ್ರೆ ತಕೊಂಡು ಹೋಗ್ಬೇಕು ಅಂತ. ಅದರ ಹಿನ್ನೆಲೆ ಗೊತ್ತಿಲ್ಲದಿದ್ರು ನಾವು ಅದನ್ನು ಮಾಡ್ತಾ ಇದ್ದೇವೆ. ಇದರ ಅರ್ಥ ಏನು? ನಮ್ಗೆ ಬಿಲ್ವಾಷ್ಟಕ ಎಂಬ ಸುಂದರವಾದ ಒಂದು ಸ್ತೋತ್ರ ಇದೆ. ಅದರ ಮೊದಲನೇ ಸ್ತೋತ್ರ ಹೇಳ್ತದೆ ನಮ್ಗೆ ಶ್ಲೋಕ, ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳಿ ಸುಂದರ ಶ್ಲೋಕ. 8 ಶ್ಲೋಕ ಇದೆ. ಅದರ ಮೊದಲನೇದು ತ್ರಿದಲ ಅಂದ್ರೆ ಬಿಲ್ವ ಅಂತ ಹೇಳಿದ್ರೆ 3 ಎಲೆಗಳಿರುವಂತಹ ಒಂದು ಪತ್ರೆ. ಅದು ಈ ಒಂದು ವಿಶಿಷ್ಟ ಪತ್ರೆಯಲ್ಲಿ ಇತರ ಎಲ್ಲ ಎಲೆಗಳಿಗಿಂತ 1000 ಪಟ್ಟು ಹೆಚ್ಚು ಶಿವನ ತತ್ವ ಗ್ರಹಣ ಮಾಡುವ ಸಾಮರ್ಥ್ಯ ಇರ್ತದೆ. ಬೇರೆ ಬೇರೆ ಪತ್ರೆಗಳಲ್ಲಿ ಬೇರೆ ಬೇರೆ ದೇವತಾ ತತ್ವಗಳು ಬರ್ತದೆ. ನಾವು ಕೇಳಿರ್ಬಹುದು, ವಿಷ್ಣುವಿಗೆ ತುಳಸಿ ಪ್ರೀತಿ ಅಂತ ಹೇಳ್ತೇವೆ, ಗಣಪತಿಗೆ ಗರಿಕೆ ಪ್ರೀತಿ ಅಂತ ಹೇಳ್ತೇವೆ. ನಮ್ಮ ಹಿರಿಯರು ಯಾಕೆ ಹಾಗೆ ಹೇಳಿದ್ದಾರೆ? ಆಯಾ ವಿಶಿಷ್ಟ ವಸ್ತುವಿನಲ್ಲಿ ಆ ವಿಶಿಷ್ಟ ದೇವರ ತತ್ವವನ್ನು ಅನ್ಯ ಪತ್ರೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಮಾಡುವ ಸಾಮರ್ಥ್ಯ ಇರ್ತದೆ. ಅದು ಸೆಳ್ಕೊಳ್ತದೆ ವಾತಾವರಣದಲ್ಲಿರುವಂತಹ ಶಿವನ ತತ್ವವನ್ನು. ಬಿಲ್ವಪತ್ರೆ ಎಂಬ ಪತ್ರೆ ಅದು ಆಕರ್ಷಣೆ ಮಾಡ್ತದೆ.
ಆ ಒಂದು ವಿಶಿಷ್ಟ ವಸ್ತುವನ್ನು ನಾವು ಯಾವಾಗ ಲಿಂಗದ ಮೇಲೆ ಶಿವನ ಪೂಜೆಯಲ್ಲಿ ಉಪಯೋಗ ಮಾಡ್ತೇವೆ, ಅಲ್ಲಿ ಪ್ರಚಂಡ ಪ್ರಮಾಣದಲ್ಲಿ ಅದು ಸುತ್ತಮುತ್ತಲ ವಾಯುಮಂಡಲದಲ್ಲಿರುವ ಶಿವತತ್ವವನ್ನು ಆಕರ್ಷಣೆ ಮಾಡ್ತದೆ. ಲಿಂಗ ಇನ್ನೂ ಕೂಡ ಜಾಗೃತವಾಗ್ತದೆ, ಪೂಜಕನಿಗೆ ಅದರಿಂದ ಲಾಭವಾಗ್ತದೆ. ಮತ್ತು ಅದರ ಅರ್ಥವನ್ನು ಆಗಲೇ ಹೇಳಿದೆ ನಾನು, ತ್ರಿದಲ 3 ಎಲೆಗಳಿರುವಂತಹ ಇದರ ಅರ್ಥ ಏನು? ತ್ರಿಗುಣಾಕಾರ, ಸತ್ವರಜತಮ 3 ಗುಣಗಳ ಪ್ರತೀಕ, ಶಿವನ 3 ನೇತ್ರಗಳ ಪ್ರತೀಕ, ತ್ರಿನೇತ್ರಂಚ ತ್ರಯಾಯುಧಂ 3 ಪ್ರಕಾರದ ಆಯುಧಗಳು. ಶಿವನು ತ್ರಿಕಾಲವನ್ನು ದಾಟಿದಂತಹ ತ್ರಿಗುಣಾತೀತ ಅಂತ ಹೇಳ್ತೇವೆ. ಅವನು ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನು ಬಲ್ಲವಂಥವನು, 3 ಗುಣಗಳ ಆಚೆ ಇರುವಂಥವನು, ತ್ರಿಗುಣಾತೀತ. ಆ ಎಲ್ಲ ಅಂದ್ರೆ 3 ಎಂಬ ಅರ್ಥ ಅದನ್ನು ಒಳ್ಳೆ ರೀತಿಯಲ್ಲಿ ಬಿಂಬಿಸುವಂತಹ ಆ ಬಿಲ್ವ ಅದು ಶಿವನಿಗೆ ಅತ್ಯಂತ ಪ್ರೀತಿ ಅಂತ ಯಾಕೆ ಹೇಳೋದಂದ್ರೆ ಅದನ್ನು ನಾವು ಶಿವನ ಪೂಜೆಯಲ್ಲಿ ಬಳಕೆ ಮಾಡೋದ್ರಿಂದ ಪೂಜಕನಿಗೆ ಶಿವತತ್ವದ ಲಾಭ ಆಗುತ್ತೆ ಅಂತೇಳಿ. ಓಕೆ, ಜೊತೆಗೆ ಮೇಡಮ್ ಈಗ ಕೊನೆಯದಾಗಿ ಈ ಸಂದರ್ಭ ಶಿವರಾತ್ರಿಯ ಒಂದು ಮಹತ್ವವನ್ನು ಅತ್ಯದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ಲಕ್ಷ್ಮೀ ಪೈ ಅವರು. ಅಂದರೆ ಆಚರಣೆ ಹಿಂದಿರುವಂತಹ ತಪ್ಪು ಕಲ್ಪನೆಗಳು, ತಪ್ಪು ಆಚರಣೆಗಳು, ಜೊತೆಗೆ ಯಾವ ರೀತಿ ಸರಿಯಾಗಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು, ಜೊತೆಗೆ ಶಿವಧ್ಯಾನವನ್ನು ಮಾಡಬೇಕು, ಶಿವನ ದೇವಾಲಯಗಳಿಗೆ ಹೋದಾಗ ನಾವು ಯಾವ ರೀತಿ ಶಿವನ ಒಂದು ಆರಾಧನಾ ಕ್ರಮಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋ ತೆಗೆದರೆ ಇತರ ದೇವರುಗಳಿಗಿಂತ ಶಿವನ ದೇವಾಲಯಗಳು ಜೊತೆಗೆ ಶಿವನ ಆಚರಣೆಗಳು ಆರಾಧನಾ ಕ್ರಮಗಳು ವಿಭಿನ್ನವಾಗಿರುವಂತಹ ಹಾಗಿದ್ದಾಗ ಎಲ್ಲ ವಿಚಾರವನ್ನು ಕೂಡ ಅತ್ಯದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ಲಕ್ಷ್ಮೀ ಪೈ ಅವರು. ಜೊತೆಗೆ ಈ ಮಹಾಶಿವರಾತ್ರಿ ಮಹತ್ವದ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಸಣ್ಣ ಒಂದು ಸವಿಸ್ತಾರವಾಗಿರುವಂತಹ ವರದಿ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಮಹಾಶಿವರಾತ್ರಿ ಆಚರಣೆ ಹಿಂದಿನ ಮಹತ್ವವೇನು? ಈ ದಿನ ಜಾಗರಣೆ ಏಕೆ ಮಾಡಬೇಕು? ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಶಿವರಾತ್ರಿ ಕೂಡ ಒಂದು. ಶಿವನಿಗೆ ಸಮರ್ಪ ಹಬ್ಬ ಇದಾಗಿದೆ ಎನ್ನುವುದು ಹೆಸರಿನಲ್ಲಿಯೇ ತಿಳಿಯುತ್ತದೆ. ಶಿವರಾತ್ರಿ ದಿನ ಜಗತ್ತಿನಾದ್ಯಂತ ಹಿಂದೂಗಳು ಈಶ್ವರನನ್ನ ಆರಾಧಿಸುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನ ಪ್ರತಿ ವರ್ಷ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಈ ವರ್ಷ ಮಹಾಶಿವರಾತ್ರಿಯು 2024 ಮಾರ್ಚ್ 8 ಶುಕ್ರವಾರ ಆಚರಿಸಲಾಗುತ್ತಿದೆ. ಹಿಂದೂಗಳ ನಂಬಿಕೆ ಪ್ರಕಾರ ಮಹಾಶಿವರಾತ್ರಿಯನ್ನ ಆಚರಿಸಲು ಸಾಕಷ್ಟು ಕಾರಣಗಳಿವೆ. ಈ ದಿನ ಶಿವ ಹಾಗೂ ಪಾರ್ವತಿಯ ವಿವಾಹ ನಡೆಯಿತು ಎಂದು ಹೇಳುವವರು ಅನೇಕರಿದ್ದಾರೆ. ಹೀಗಾಗಿ ಶಿವರಾತ್ರಿ ಪ್ರೀತಿ ಹಾಗೂ ಸಾಮರಸ್ಯದ ಸಂಕೇತ ಎಂದು ಹೇಳುತ್ತಾರೆ. ಶಿವನ ಗಂಟಲನ್ನ ಒತ್ತಿ ಹಿಡಿದ ಪಾರ್ವತಿ. ಪುರುಷ ಹಾಗೂ ಸ್ತ್ರೀ ಶಕ್ತಿಗಳನ್ನ ಪ್ರತಿನಿಧಿಸುವ ಶಿವ ಹಾಗೂ ಶಕ್ತಿಯು ಒಟ್ಟಾಗಿ ಸೇರಿದ ರಾತ್ರಿಯನ್ನ ಗೌರವಿಸುವುದು ಮಹಾಶಿವರಾತ್ರಿಯನ್ನ ಆರಾಧಿಸಲು ಇನ್ನೊಂದು ಕಾರಣ. ಮಹಾಶಿವರಾತ್ರಿಯನ್ನ ಆಚರಿಸಲು ಮತ್ತೊಂದು ಕಾರಣವೂ ಇದೆ. ಸಾಗರ ಮಂಥನದ ಸಂದರ್ಭದಲ್ಲಿ ಹೊರಹೊಮ್ಮಿದ ವಿಷವನ್ನ ಶಿವನು ಕುಡಿಯುತ್ತಾನೆ. ಈ ದಿನದ ದ್ಯೋತಕವಾಗಿ ಕೂಡ ಶಿವರಾತ್ರಿಯನ್ನ ಆಚರಿಸಲಾಗುತ್ತದೆ ಎಂದು ಹೇಳುವವರು ಇದ್ದಾರೆ. ಶಿವ ಈ ರೀತಿ ಮಾಡಿದ್ದರಿಂದ ಜಗತ್ತು ಅಂಧಕಾರಕ್ಕೆ ಹೋಗುವುದು ತಪ್ಪಿತು. ಪಾರ್ವತಿಯು ವಿಷವು ಶಿವನ ದೇಹ ತಲುಪುವುದನ್ನು ತಪ್ಪಿಸಲು ಅವನ ಗಂಟಲನ್ನ ಒತ್ತಿ ಹಿಡಿಯುತ್ತಾಳೆ. ಪರಿಣಾಮ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು. ಪ್ರತಿ ವರ್ಷ ಆಚರಿಸಲ್ಪಡುವ ಒಟ್ಟು 12 ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನ ಅತ್ಯಂತ ಮಹತ್ವಪೂರ್ಣ ಪ್ರತಿ ವರ್ಷ ಆಚರಿಸಲ್ಪಡುವ ಒಟ್ಟು 12 ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನ ಅತ್ಯಂತ ಮಹತ್ವಪೂರ್ಣವಾದುದು ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ಇದು ಅತ್ಯಂತ ಮಹತ್ವದ ಹಬ್ಬವಾಗಿದೆ. ಕತ್ತಲೆಯಿಂದ ಅಜ್ಞಾನದ ಹಾದಿಯಿಂದ ಬೆಳಕಿನ ವಿಜಯವನ್ನ ಸಾಧಿಸುವ ಹಬ್ಬ ಇದಾಗಿದೆ. ವಿವಿಧ ದಂತಕಥೆಗಳು ಮಹಾಶಿವರಾತ್ರಿಯ ಮಹತ್ವವನ್ನ ತಿಳಿಸುತ್ತವೆ. ಒಂದು ದಂತಕಥೆಯ ಪ್ರಕಾರ ಶಿವನು ಈ ರಾತ್ರಿಯಂದು ಸೃಷ್ಟಿ, ಸಂರಕ್ಷಣೆ ಹಾಗೂ ವಿನಾಶದ ತಾಂಡವ ನೃತ್ಯ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ಈ ರಾತ್ರಿಯಲ್ಲಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಬಹುದು ಎಂದು ಹೇಳುತ್ತಾರೆ. ಸದಾಚಾರದ ಹಾದಿಯಲ್ಲಿ ಸಾಕಲು ಕೊನೆಯಲ್ಲಿ ಮೋಕ್ಷವನ್ನ ಸಂಪಾದಿಸಲು ಶಿವರಾತ್ರಿಯನ್ನ ಮಾಡಬೇಕು ಎಂಬ ನಂಬಿಕೆ ಇದೆ. ಶಿವರಾತ್ರಿ ಆಚರಣೆ ಹೇಗೆ?
ಮಹಾಶಿವರಾತ್ರಿಯ ದಿನದಂದು ಶಿವನನ್ನ ಆರಾಧಿಸುವವರು ದಿನವಿಡೀ ಉಪವಾಸ ಇರುತ್ತಾರೆ. ಇದು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ. ವಿವಾಹಿತ ಮಹಿಳೆಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅವಿವಾಹಿತೆಯರು ಭವಿಷ್ಯದಲ್ಲಿ ತಮಗೆ ಶಿವನಂತ ಪತಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾರೆ. ಮಹಾಶಿವರಾತ್ರಿಯನ್ನು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ. ಶಿವನು ಅಭಿಷೇಕ ಪ್ರಿಯನಾದ್ದರಿಂದ ನಾನಾ ಅಭಿಷೇಕ ಮಾಡಲಾಗುತ್ತದೆ. ಹಾಲು, ಜೇನುತುಪ್ಪ, ಹೂವುಗಳು ಹಾಗೂ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ. ಈ ದಿನ ಶಿವನ ಭಕ್ತರು ಏನನ್ನೂ ತಿನ್ನುವುದು ಅಥವಾ ಕುಡಿಯುವುದು ಮಾಡುವುದಿಲ್ಲ. ಕೆಲವರು ರಾತ್ರಿಯಿಡೀ ಜಾಗರಣೆ ಇದ್ದು ಶಿವನ ಧ್ಯಾನ ಮಾಡುತ್ತಿರುತ್ತಾರೆ. ಈ ದಿನ ಶಿವನ ದೇಗುಲ ಕಿಕ್ಕಿರಿದು ತುಂಬಿರುತ್ತದೆ. ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವನ ತಾಂಡವ ಸ್ತೋತ್ರದಂತಹ ಮಂತ್ರಗಳನ್ನು ಪಠಿಸುವ ಮೂಲಕ ಮಹಾದೇವನ ಕೃಪೆಗೆ ಭಕ್ತರು ಪಾತ್ರರಾಗುತ್ತಾರೆ. ಮಹಾಶಿವರಾತ್ರಿ ಹಬ್ಬದ ಹಿಂದಿನ ಕತೆ ಇವೆಲ್ಲದರ ಜೊತೆಗೆ ಲಕ್ಷ್ಮೀ ಪೈ ಅವರು ಅತ್ಯದ್ಭುತವಾಗಿ ಶಿವರಾತ್ರಿ ಜೊತೆಗೆ ಶಿವ ದೇವಾಲಯಗಳಲ್ಲಿ ನಾವುಗಳು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು, ಆಚರಣೆಯ ಕ್ರಮ ಹೇಗೆ ಅನ್ನುವಂಥ ವಿಚಾರವಾಗಿ ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರು. ಕೊನೆಯದಾಗಿ ಮೇಡಮ್, ನಮ್ಮ ವೀಕ್ಷಕರಿಗೆ ಶಿವರಾತ್ರಿಯ ಸಂದರ್ಭ ತಮ್ಮ ಒಂದು ಮಾತುಗಳು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕೊನೆಯದಾಗಿ ಇಷ್ಟೆಲ್ಲ ನಾವು ಶಿವನ ಉಪಾಸನೆ ಬಗ್ಗೆ ತಿಳ್ಕೊಂಡೆವು. ಇದೆಲ್ಲದರಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಶಿವನ ನಾಮಸ್ಮರಣೆ. ಇದೆಲ್ಲವನ್ನು ಎಲ್ರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋಗೋದು, ಉಪವಾಸ ಇರೋದು, ಜಾಗರಣೆ ಮಾಡೋದು ಆರೋಗ್ಯವಂತರಿದ್ದವರಿಗೆ ಮಾಡಬಹುದು ಅಥವಾ ಅನುಕೂಲ ಇದ್ದವರಿಗೆ ಮಾಡಬಹುದು. ಆದರೆ ಶಿವನ ನಾಮಸ್ಮರಣೆ ಎಲ್ಲರೂ ಮಾಡಬಹುದು. ಭಗವಂತನ ನಾಮ ಜಪಿಸ್ಲಿಕ್ಕೆ ಯಾವುದೇ ಬಂಧನಗಳಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನೀವು ಎಲ್ಲಾ ಸ್ಥಿತಿಯಲ್ಲಿ, ಎಲ್ಲಾ ಸ್ಥಳಗಳಲ್ಲಿ, ಎಲ್ಲಾ ಕಾಲದಲ್ಲಿ ಮಾಡಬಹುದು. ನಾವೆಲ್ಲಿ ಓಡಾಡುವಾಗ, ಕುತ್ಕೊಂಡಾಗ, ನಾವು ವ್ಯವಹಾರ ಮಾಡ್ತೇವೆ, ಮನೆಯಲ್ಲಿ ನಾವು ಸ್ತ್ರೀಯರಾದರೆ ಅಡಿಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ತೇವೆ. ಎಲ್ಲ ಸಮಯದಲ್ಲಿ ಏನು ಶೌಚ ಅಶೌಚದ ಬಂಧನ ಇಲ್ಲದೆ, ಅಂದರೆ ನೀವು ಸ್ನಾನ ಮಾಡಿ ಮಾಡಬಹುದು, ಸ್ನಾನ ಮಾಡದೆಯೂ ಮಾಡಬಹುದು, ಸೂತಕ ಇದ್ರೂ ಮಾಡಬಹುದು, ಮೈಲಿಗೆಯಲ್ಲಿದ್ರೂ ಮಾಡಬಹುದು. ಭಗವಂತನ ನಾಮ ಜಪಿಸ್ಲಿಕ್ಕೆ ಯಾವುದೇ ಬಂಧನ ಇಲ್ಲ. ಯಾಕಂದ್ರೆ ಅದು ಉಪಾಸನಾ ಕಾಂಡ ಅಂತ ಹೇಳ್ತೇವೆ. ಉಳಿದದ್ದೆಲ್ಲವೂ ಕರ್ಮಕಾಂಡ. ಕರ್ಮಕಾಂಡಕ್ಕೆ ನಿಯಮಗಳು ಅನ್ವಯಿಸ್ತದೆ. ಶುದ್ಧಿ, ಸ್ನಾನ ಮಾಡಬೇಕು, ಶೌಚ ಅಶೌಚ ಅಂತ ಪಾಲನೆ ಮಾಡಬೇಕು. ಸೂತಕ ಇದ್ರೆ ಮಾಡ್ಲಿಕ್ಕಿಲ್ಲ. ಸೂತಕ ಇದ್ರೆ ವ್ರತಾಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಮಸ್ಮರಣೆ ಮಾಡ್ಬೋದು. ಸೂತಕ ಇದ್ರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ. ಅದ ನಾಮಜಪ ಮಾಡ್ಬೋದು. ಯಾಕಂದ್ರೆ ನಾಮವು ಮನಸ್ಸಿನಿಂದ ಮಾಡುವ ಭಗವಂತನ ಉಪಾಸನೆ. ಅದಕ್ಕೆ ಅದು ಉಪಾಸನಾ ಕಾಂಡದಲ್ಲಿ ಬರ್ತದೆ. ಮನಸ್ಸಿಗೆ ಯಾವುದೇ ಶುದ್ಧಿ ಅಶುದ್ಧಿ ಇಲ್ಲ. ಮನಸ್ಸಿನಿಂದ ನಾವು ಯಾವತ್ತೂ ಭಗವಂತನ ಸ್ಮರಣೆ ಮಾಡಬಹುದು. ಹಾಗಾಗಿ ಸಮಸ್ತ ಭಕ್ತ ಬಾಂಧವರು ಇವತ್ತಿನ ದಿವಸ ನಮಗೆ ಬೇರೆ ಬೇರೆ ಕಾರಣದಿಂದ ಉಪವಾಸ ಮಾಡ್ಲಿಕ್ಕೆ ಆಗಲಿಲ್ಲ, ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಕಷ್ಟ ಇದೆ, ಅಥವಾ ಏನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ನಾಮಸ್ಮರಣೆ ಮಾಡುವ. ನಾವು ನಾಮಸ್ಮರಣೆ ಮಾಡಿದ ಮಾತ್ರದಿಂದ ಉಪವಾಸ ಜಾಗರಣೆಯ ಫಲಗಳು ಕೂಡ ನಮಗೆ ಸಿಗ್ತದೆ. ಯಾಕಂದ್ರೆ ಶಿವನು ಆಶುತೋಷ, ಬೇಗ ಒಲಿಯುವವನು, ಬೇಗನೆ ಪ್ರಸನ್ನನಾಗುವವನು. ಅದಕ್ಕೆ ಆಶುತೋಷ ಅಂತ ಹೆಸರು. ಅದಕ್ಕಾಗಿ ದೇವದಾನವರೆಲ್ಲರೂ ಕೂಡ ಶಿವನನ್ನು ಕುರಿತು ತಪಸ್ಸು ಮಾಡ್ತಿದ್ರು. ಎಲ್ರಿಗೂ ಒಲಿತಿದ್ದವ. ಯಾಕಂದ್ರೆ ಭಕ್ತಿಯನ್ನು ಮೆಚ್ಚುತ್ತಾನೆ. ಭಕ್ತಿ ಪ್ರಿಯ ನಮ್ಮ ಶಿವನು. ಎಲ್ಲ ಪ್ರಕಾರದಲ್ಲಿ ಶಿವನ ಬಗ್ಗೆ ಅಷ್ಟು ವರ್ಣನೆ ಮಾಡ್ತದೆ ಶಾಸ್ತ್ರಗಳು. ಹಾಗಾಗಿ ನಾವು ಇನ್ನೂ ನಮಗೆ ಸಮಯ ಇದೆ. ಇವತ್ತಿಷ್ಟು ಹೊತ್ತು ರಾತ್ರಿ ಆಯ್ತು, ಇನ್ನು ಬೆಳಗ್ಗಿನ ತನಕ ಓಂ ನಮಃ ಶಿವಾಯ ನಾಮಜಪ ಮಾಡುವ. ಬ್ರಹ್ಮಾಂಡದಲ್ಲಿ 1000 ಪಟ್ಟು ಹೆಚ್ಚು ನಮ್ಮ ಮೇಲೆ ಕೃಪೆ ಮಾಡಲಿಕ್ಕೆ ಆ ಶಿವತತ್ವ ನಮಗೋಸ್ಕರ ಅದು ಕಾಯ್ತಾ ಇದೆ. ನಾವು ನಾಮಜಪ ಮಾಡೋದ್ರಿಂದಲೇ ಶಿವರಾತ್ರಿಯ ಸಂಪೂರ್ಣ ಆಧ್ಯಾತ್ಮಿಕ ಲಾಭ ಪಡ್ಕೊಳ್ಬಹುದು ಬಂಧುಗಳೇ. ಹಾಗಾಗಿ ಈ ಒಂದು ಅತ್ಯಂತ ಪವಿತ್ರ ಪರ್ವ ದಿನ ಶಿವರಾತ್ರಿಯ ವ್ರತರ ಸಂದರ್ಭದಲ್ಲಿ ನಾವೆಲ್ಲರೂ ಓಂ ನಮಃ ಶಿವಾಯ ನಾಮಜಪವನ್ನು ಆದಷ್ಟು ಹೆಚ್ಚು ಮಾಡೋಣ. ನಮ್ಮೆಲ್ಲರ ಮೇಲೆ, ಸಮಸ್ತ ನಾಡಿನ ಮೇಲೆ ಭಗವಂತನ ಆ ಮಹಾದೇವ ಶಿವನ ಕೃಪೆಯಾಗಲಿ ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಮ್ಮ ಕುಡ್ಲ ವಾಹಿನಿಗೆ ಲಕ್ಷ್ಮೀ ಪೈ ಮೇಡಮ್ ಅವರು ಬಂದಿದ್ದಾರೆ. ಜೊತೆಗೆ ಮಹಾಶಿವರಾತ್ರಿ ಹಬ್ಬದ ಮಹತ್ವವನ್ನು ನಮಗೆ ಸಾಮಾನ್ಯ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಜೊತೆಗೆ ಆಚರಣೆಗಳ ವಿಚಾರವಾಗಿಯೂ ಕೂಡ ಶಿವನ ದೇವಾಲಯಗಳಲ್ಲಿ ಬರುವಂತಹ ಒಂದು ಅತ್ಯದ್ಭುತವಾಗಿರುವಂಥ ಆಚರಣಾ ಕ್ರಮದ ಬಗ್ಗೆಯೂ ಕೂಡ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಮಹಾಶಿವರಾತ್ರಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ, ಕೆಲವರು ಜಾಗರಣೆಯನ್ನು ಮಾಡ್ತಾ ಇದ್ದೀರಿ, ಕೆಲವರು ಉಪವಾಸದಲ್ಲಿದ್ದೀರಿ.
ಜೊತೆಗೆ ಇನ್ನು ಕೆಲವರು ಇಲ್ಲ ದೈನಂದಿನ ಜೀವನ ಕ್ರಮಗಳಲ್ಲಿ ಕೆಲಸ ಉದ್ಯೋಗ ಅಂತ ಬಂದಾಗ ಭಾಳಷ್ಟು ಕಷ್ಟ ಇದೆ ಅನ್ನುವಂತಹ ವಿಚಾರಗಳು ಬಂದಾಗ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ. ಲಕ್ಷ್ಮೀಪಾಯಿ ಮೇಡಮ್ ಅವರು ಹೇಳಿದ್ದಾರೆ, ಓಂ ನಮಃ ಶಿವಾಯ ಅನ್ನುವಂಥದ್ದು ಕುಳಿತಲ್ಲೇ ನಾವು ಇದ್ದಲ್ಲೇ ಆ ಶಿವನನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಧ್ಯಾನಿಸಿದಾಗ ಶಿವ ಒಲಿತಾನೆ ಅನ್ನುವಂಥ ನಂಬಿಕೆ. ಯಾಕಂದರೆ ಶಿವ ಎಂಥವರಿಗೆಲ್ಲ ಒಲಿಲಿಲ್ಲ ಅನ್ನುವಂಥದ್ದು ನಮ್ಮ ಪುರಾಣವೇ ಹೇಳುತ್ತೆ. ಎಲ್ಲರಿಗೂ ಕೂಡ ಅತಿ ಬೇಗವಾಗಿ ಒಲಿಯುವಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಶಿವನ ಶಕ್ತಿ, ಶಿವನ ಒಂದು ಆಶೀರ್ವಾದ, ಶಿವನ ಒಂದು ಅನುಗ್ರಹ. ಅದೇ ರೀತಿ ಶಿವನನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಜೊತೆಗೆ ಶಿವನ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಕೂಡ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.